ಕಥಾಮೃತ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಸಾಧಾರಣವಾಗಿ ನಮ್ಮ ಊರಲ್ಲಿ ಈ ಮೊಸರು ಕುಡಿಕೆ ಹಬ್ಬದ ದಿನ ಅಥವಾ ಕೃಷ್ಣ ಜನ್ಮಾಷ್ಟಮಿಯ ದಿನ ಮುದ್ದು ಕೃಷ್ಣ ಸ್ಪರ್ಧೆಗಳು ಎಲ್ಲ ಸ್ಥಳೀಯವಾಗಿ ನಡೆಯುವಂತಹದ್ದು ಕ್ರಮ. ಆದ್ರೆ ಈಗ ಈ ಕೊರೋನಾ ಅನ್ನುವಂತಹ ಮಹಾಮಾರಿಯಿಂದಾಗಿ ನಮಗೆ ಆ ಹಬ್ಬವನ್ನ ಅಷ್ಟು ಸಡಗರದಿಂದ ಆಚರಿಸಲಿಕ್ಕೆ ಸಾಧ್ಯವಾಗದಂತಹ ಒಂದು ದುಸ್ಥಿತಿಯಲ್ಲಿ ನಾವಿದ್ದೇವೆ. ಭಗವಂತ ಕೃಷ್ಣ ಹೇಳಿದ್ದಾನೆ, ಯಾವಾಗ ಧರ್ಮಕ್ಕೆ ಗ್ಲಾನಿ ಆಗ್ತದೋ ಆಗ ನಾನು ಜನ್ಮವೆತ್ತಿ ಬರ್ತೇನೆ ಅಂತ. ಅದೇ ತರ ಈಗ ನಮ್ಗೆ ಬಂದಿರುವಂತಹ ಈ ಗ್ಲಾನಿ ಏನಿದೆ ಅದನ್ನ ನಿವಾರಿಸ್ಲಿಕ್ಕೆ ಏನೋ ಈ ಅಷ್ಟಮಿಯ ಈ ಸಂದರ್ಭದಲ್ಲಿ ಹಲವಾರು ಮುದ್ದು ಕೃಷ್ಣರು ಈಗ ಜನ್ಮವೆತ್ತಿ ಬಂದಿದ್ದಾರೆ. ಹಾಗೆ ಮುದ್ದು ಕೃಷ್ಣ ಸ್ಪರ್ಧೆ ನಮ್ಮೆಲ್ಲ ಎಲ್ಲಾ ಕಡೆಗಳಲ್ಲಿ ನಡೀತಾ ಇತ್ತು. ಈಗ ಅದು ಅಷ್ಟು ಸಡಗರದಿಂದ ನಡೆಯಲಿಕ್ಕೆ ಸಾಧ್ಯವಾಗದಂತಹ ಒಂದು ಸ್ಥಿತಿಯಲ್ಲಿ ಇದ್ದೇವೆ. ಆದರೂ ಆ ಹಬ್ಬವನ್ನ ನಾವೆಲ್ಲರೂ ಆಚರಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕಥಾಮೃತ ಯೂಟ್ಯೂಬ್ ಚಾನೆಲ್ನ ವತಿಯಿಂದ ಈ ದಿನ ಈ ಕಾರ್ಯಕ್ರಮವನ್ನ ನಾವು ಇಲ್ಲಿ ನಡೆಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಅಂತ. ಕೃಷ್ಣನನ್ನ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ ಜಗದ್ಗುರು ಅಂತ ಕರೀತದೆ. ಯಾಕೆಂತ ಹೇಳಿದ್ರೆ ಯಥಾರೂಪ ಭಗವದ್ಗೀತೆಯನ್ನ ನಾವು ಒಮ್ಮೆ ಓದುದಿದ್ರೆ ಅದರ ಮುನ್ನುಡಿಯಲ್ಲಿ ಯು ಆರ್ ಅನಂತಮೂರ್ತಿಯವರು, ಪ್ರಸಿದ್ಧ ಸಾಹಿತಿಗಳು, ಅವರು ಮುನ್ನುಡಿಯಲ್ಲಿ ಬರೀತಾರೆ ಏನು ಅಂತ ಹೇಳಿದ್ರೆ, ಸಂಪೂರ್ಣ ತನ್ನ ವಿಶ್ವರೂಪವನ್ನ ಅರ್ಜುನನಿಗೆ ತೋರಿಸಿದ ನಂತರ ಕೃಷ್ಣ ಹೇಳ್ತಾನಂತೆ, ನಾನು ಎಲ್ಲವನ್ನ ನಿನಗೆ ತೋರಿಸಿದ್ದೇನೆ, ಎಲ್ಲವನ್ನ ಹೇಳಿಕೊಟ್ಟಿದ್ದೇನೆ, ಈಗ ಯಾವ ರೀತಿ ನಡಿಬೇಕು ಅನ್ನುವುದನ್ನ ನೀನು ಆಯ್ಕೆ ಮಾಡಿಕೊ ಅಂತ. ಅಂತಹ ಒಂದು ಜಗದ್ಗುರು ಕೃಷ್ಣ. ಆ ಕೃಷ್ಣನ ಜನ್ಮವನ್ನ ಈ ದಿನ ನಾವು ಆಚರಿಸ್ತಾ ಇದ್ದೇವೆ. ಮುದ್ದು ಕೃಷ್ಣ ಸ್ಪರ್ಧೆಯನ್ನ ಬಹಳ ಪಾರದರ್ಶಕವಾಗಿ ಉಳಿಸ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ವಿಶೇಷ ತೀರ್ಪುಗಾರರು ನಮ್ಮ ಜೊತೆಗಿದ್ದಾರೆ. ಹಾಗೆ ಈ ಕಥಾಮೃತ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರವಚನಗಳನ್ನ ನೀಡುತ್ತಾ ಕುಮಾರವ್ಯಾಸದ ಭಾರತದ ಕಥೆಗಳನ್ನ ಎಳೆ ಎಳೆಯಾಗಿ ನಮ್ಮ ಮುಂದೆ ಕಳೆದ 6 ಸಂಚಿಕೆಗಳ ಮೂಲಕ ನಮಗೆಲ್ರಿಗೂ ಪರಿಚಯವನ್ನ ಮಾಡಿದಂತಹ ಪ್ರೊಫೆಸರ್ ಕೆ ಪದ್ಮನಾಭ ಪೂಜಾರಿ ಅವರಿದ್ದಾರೆ. ಹಾಗೆ ಈ ದಿನದ ತೀರ್ಪುಗಾರರಾಗಿ ನಮ್ಮ ಜೊತೆಗಿರುವಂತಹವರು ಅರುಣ್ ಉಳ್ಳಾಲ್ ಇವರು, ಕಾಲೇಜ್ ಉಪನ್ಯಾಸಕರು ಮತ್ತು ವಿಚಾರ ತಜ್ಞರು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವರು ಚಿತ್ರ ಕಲಾವಿದರು ಮತ್ತು ಶಿಲ್ಪಿಗಳು, ನಮಗೆಲ್ಲರಿಗೂ ಚಿರಪರಿಚಿತರು ಆಗಿರುವಂತಹ JP ಆಚಾರ್ಯರವರು ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಚಲನಚಿತ್ರ ಹಾಗೂ ರಂಗನಟ ನಟಿಯಾಗಿ ಮಿಂಚುತ್ತಾ ಇರುವಂತಹ ಸುನೀತಾ ಎಕ್ಕೂರು ಇವರು ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ನಟ ಹಾಗೂ ಛಾಯಾಚಿತ್ರಗ್ರಾಹಕ ಧೀರಜ್ ನೀರುಮಾರ್ಗ ನೀವು ಕೂಡ ನಮ್ಮ ಜೊತೆಗಿದ್ದೀರಿ. ನಿಮ್ಮನ್ನ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ತೀರ್ಪುಗಾರರೆ, ನಾವು ಕೆಲವೊಂದು ನಿಬಂಧನೆಗಳನ್ನ ಹಾಕೊಂಡು ಮಕ್ಕಳ ಛಾಯಾಚಿತ್ರಗಳನ್ನ ಕಳುಹಿಸುವಂತೆ ಕೇಳಿಕೊಂಡಿದ್ದೆವು. ಆ ರೀತಿಯಲ್ಲಿ ನಮಗೆ ಛಾಯಾಚಿತ್ರಗಳು ಈಗಾಗಲೇ ಬಂದಿದೆ. ಕೆಲವೊಂದು ನಿಬಂಧನೆಗಳನ್ನ ಕೂಡ ನಾವು ವಿಧಿಸಿದ್ದೆವು. ಸ್ಟುಡಿಯೋಗಳಲ್ಲಿ ತೆಗೆದಂತಹ ಚಿತ್ರಗಳು ಬೇಡ, ಮೊಬೈಲ್ ಫೋನ್ ನಲ್ಲಿ ಕ್ಯಾಪ್ಚರ್ ಮಾಡಿದಂತಹ ಫೋಟೋಗಳನ್ನ ನಮಗೆ ಕಳಿಸ್ಕೊಡಿ ಅಂತ ಹೇಳಿದ್ದೆವು. ಆ ರೀತಿಯಲ್ಲಿ ಹಲವಾರು ಹೆತ್ತವರು, ಯಶೋದೆಯರು ತಮ್ಮ ಕೃಷ್ಣರನ್ನ ತಯಾರು ಮಾಡಿ ನಮಗೆ ಅವರ ಛಾಯಾಚಿತ್ರವನ್ನ, ಬಹಳ ಸುಂದರವಾದಂತಹ ಛಾಯಾಚಿತ್ರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 222 ಛಾಯಾಚಿತ್ರಗಳು ಬಂದಿದೆ. ಅವುಗಳಲ್ಲಿ ತಾವೆಲ್ಲರೂ ಈಗಾಗಲೇ 3 ಸುತ್ತಿನ ಆಯ್ಕೆಯನ್ನ ಮಾಡಿ ಒಂದು 50 ಚಿತ್ರಗಳನ್ನ ತಾವು ತಯಾರು ಮಾಡಿ ನಮಗೆ ಕೊಟ್ಟಿದ್ದೀರಿ. ಆ ತಯಾರು ಮಾಡಿದಂತಹ ಚಿತ್ರಗಳನ್ನ ಈ ದಿನ ನಾವು ಇಲ್ಲಿ ಟಿವಿ ಸ್ಕ್ರೀನ್ ನಲ್ಲಿ ಹಾಕ್ತೇವೆ. ಅವುಗಳನ್ನ ಈ ಸಂದರ್ಭದಲ್ಲಿ ಪಾರದರ್ಶಕವಾಗಿ ಎಲ್ಲರ ಎದುರಲ್ಲೇ ನಾವು ತೀರ್ಮಾನವನ್ನ ಮಾಡಿಕೊಡ್ಬೇಕು ಅನ್ನುವಂತೆ ನಮ್ಮ ವಿನಂತಿ. ಕ್ರಮ ಸಂಖ್ಯೆ 10, ಹೆಸರು ಮನ್ಷಿಕಾ ಎಸ್, ಮಂಜೇಶ್ವರ, 6 ವರ್ಷದ ಪುಟಾಣಿ.
ಮುಂದಕ್ಕೆ ಹೋಗಿ. ಮುಂದಿನ ಕ್ರಮ ಸಂಖ್ಯೆ 30 ಯಶಿಕಾ ಆರ್ ಶೆಟ್ಟಿ, ಎಕ್ಕಾರು ಅನ್ನುವಂತ ಸ್ಥಳದಿಂದ, ವಯಸ್ಸು 1 ವರ್ಷ, ಬಾಲಕಿಯರು. ಕ್ರಮ ಸಂಖ್ಯೆ 34 ವಿಹಾನ್ ಕೃಷ್ಣ, ಬಹಳ ಸೊಗಸಾದಂತಹ ಒಂದು ಛಾಯಾಚಿತ್ರ ನಮ್ಮ ಆಯ್ಕೆಯಲ್ಲಿದೆ. ನೀರುಮಾರ್ಗ ಮಂಗಳೂರು ನಿವಾಸಿ, ವಯಸ್ಸು 1 ವರ್ಷ. ಕ್ರಮ ಸಂಖ್ಯೆ 39 ಪುಟಾಣಿಯ ಹೆಸರು ಪ್ರಾಪ್ತಿ, ಶಕ್ತಿನಗರ ಮಂಗಳೂರು, ವಯಸ್ಸು 4 ವರ್ಷ. ಕ್ರಮ ಸಂಖ್ಯೆ 41 ಹೆಸರು ಅಯಾನ್ ಪಿಕೆ, ಸೋಮೇಶ್ವರ ಉಳ್ಳಾಲ, ಕಥಾಮೃತ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ನ ವತಿಯಿಂದ ಗದುಗಿನ ನಾರಾಯಣಪ್ಪ ಅನ್ನುವಂತಹ ಮಹಾನ್ ಕವಿ 14-15ನೇ ಶತಮಾನಗಳ ಸುಮಾರಿನಲ್ಲಿ ಇದ್ದಂತಹ ಕವಿ, ವ್ಯಾಸರ ಪರಮ ಭಕ್ತ ಆತ. ಆ ಕಾರಣದಿಂದಲೇ ತನ್ನನ್ನು ತಾನು ವ್ಯಾಸನ ಮಗ ಅಂತ ಅವರು ಕರ್ಕೊಳ್ತಾರೆ. ಕುಮಾರವ್ಯಾಸ ಅನ್ನುವಂತಹ ಹೆಸರಿನಿಂದ ನಮಗೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಕವಿ. ಅವರ ಕುಮಾರವ್ಯಾಸ ಭಾರತದ ಕತೆಗಳನ್ನ ಎಳೆ ಎಳೆಯಾಗಿ ನಿರಂತರವಾಗಿ ನಾವು ಕಳೆದ 6 ಸಂಚಿಕೆಗಳಲ್ಲಿ ಆ ಕತೆಗಳನ್ನ ಜನಸಾಮಾನ್ಯರಿಗೆ ಬಹಳ ಸರಳವಾಗಿ ತಲುಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಕಥಾಮೃತ ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭ ಮಾಡಿದ್ದೇವೆ. ಇಂದಿನ ದಿನ 7ನೇ ಸಂಚಿಕೆ, ಬಹಳ ಸಡಗರದ ದಿನ ಕೂಡ. ಹಾಗಾಗಿ ಮುದ್ದು ಕೃಷ್ಣ ಸ್ಪರ್ಧೆಯ ಆಯೋಜನೆ ನಡೀತಾ ಇದೆ. ಕ್ರಮ ಸಂಖ್ಯೆ 41 ಅಯಾನ್ ಪಿಕೆ, ಸೋಮೇಶ್ವರ ಉಳ್ಳಾಲ. ಕ್ರಮ ಸಂಖ್ಯೆ 54 ಹೆಸರು ಆದ್ವಿಕ್ ಜಿ ಇಂಚರ, ಬೆಳ್ತಂಗಡಿಯಿಂದ ಛಾಯಾಚಿತ್ರವನ್ನ ಕಳುಹಿಸಿದ್ದಾರೆ. ಬಹಳ ಸೊಗಸಾದ ಪುಟಾಣಿ. ಎಲ್ಲ ಛಾಯಾಚಿತ್ರಗಳು ಒಂದಕ್ಕಿಂತ ಒಂದು ಮಿಗಿಲಾಗಿದೆ. ಹಾಗಿರುವಾಗ ಬಂದಂತಹ 222 ಛಾಯಾಚಿತ್ರಗಳನ್ನ ಆಯ್ದುಕೊಂಡು ಅದರಲ್ಲಿ 50ನ್ನ ಈ ಸಂದರ್ಭದಲ್ಲಿ ತಾವುಗಳು ನಮಗೆ ನೀಡಿದ್ದೀರಿ ಅಂತಿದ್ರೆ ತಮ್ಮ ಕಷ್ಟ ನಮ್ಗೆ ಅರ್ಥ ಆಗ್ತದೆ. ಬಹಳ ಕಷ್ಟಪಟ್ಟಿರ್ತೀರಿ. ಕ್ರಮ ಸಂಖ್ಯೆ 55 ಆತ್ಮಿಕಾ ಎಸ್, ಬೆಳ್ತಂಗಡಿ, 2 ವರ್ಷದ ಪುಟಾಣಿ. ಕ್ರಮ ಸಂಖ್ಯೆ 61 ನಿಹಾನ್ ಬಂಗೇರ, ಬೀರಿ ಕೋಟೆಕಾರ್, 2 ವರ್ಷದ ಮಗು.
ಮುಂದಿನ ಛಾಯಾಚಿತ್ರ ಕ್ರಮ ಸಂಖ್ಯೆ 81. ಹೆಸರು ಯಶ್ವಿ, ಕುಂಪಳ, ಮಂಗಳೂರು, ವಯಸ್ಸು 8 ತಿಂಗಳು. ಕ್ರಮ ಸಂಖ್ಯೆ 83. ಲಾಸ್ಯ ಯು ಸುವರ್ಣ, ಮಂಗಳೂರಿನಿಂದ 5 ವರ್ಷದ ಬಾಲಕಿ. ನೀಲಮೇಘ ಶ್ಯಾಮ ಅನ್ನುವಂತೆ ನೀಲಿ ಬಣ್ಣವನ್ನ ಕ್ರಮ ಸಂಖ್ಯೆ 86. ಚಾರ್ವಿಕ್ ಎಸ್ ಸಾಲ್ಯಾನ್, ಮೂಡಿಗೆರೆ, ಚಿಕ್ಕಮಗಳೂರಿನಿಂದ ಕಳಿಸಿದ್ದಾರೆ ಈ ಛಾಯಾಚಿತ್ರವನ್ನ. 7 ವರ್ಷದ ಪುಟಾಣಿ. ಪದ್ಮನಾಭ ಪೂಜಾರಿ ಅವರಲ್ಲಿ ಒಂದು ಪ್ರಶ್ನೆ ಇದೆ. ಯಾಕೆಂತ ಹೇಳಿದ್ರೆ, ಈ ಕಥಾಮೃತ ಕಾರ್ಯಕ್ರಮವನ್ನ ಯೂಟ್ಯೂಬ್ ಚಾನೆಲ್ ಅನ್ನ ತಾವು ಆರಂಭ ಮಾಡಿದಂತಹ ಉದ್ದೇಶವನ್ನ ಬಹಳ ಸರಳವಾಗಿ ನಮ್ಮ ಹತ್ರ ಹಂಚಿಕೊಂಡ್ರೆ. ನಮ್ಮ ಇಂದಿನ ಯುವಜನಾಂಗಕ್ಕೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅರಿವು ಬಹಳ ಕಡಿಮೆಯಾಗುತ್ತಾ ಇದೆ. ಬಹುಶಃ ಇದು ನಮ್ಗೆ ಯಾವತ್ತಿದ್ದರೂ ಅಪಾಯ. ಮಹಾಕವಿಗಳು ಜನಿಸಿದಂತಹ ನಾಡು ನಮ್ಮದು. 10ನೇ ಶತಮಾನದಿಂದ ಪಂಪನಿಂದ ಮೊದಲುಗೊಂಡು 14-15ನೇ ಶತಮಾನಕ್ಕೆ ಬರುವಾಗ ನಮ್ಗೆ ಕುಮಾರವ್ಯಾಸ ಕಾಣಸಿಕ್ಕುವಂಥದ್ದು. ಕುಮಾರವ್ಯಾಸನ ಕಾಲದ ಬಗ್ಗೆ ಸಾಕಷ್ಟು ಚರ್ಚೆಗಳಿದೆ. ಕುಮಾರವ್ಯಾಸನ ಕಾವ್ಯದ ವಿಶೇಷವೆಂದರೆ, ಮುಂದಿನ ಕವಿಗಳು ಹೇಳಿದ ಒಂದು ಮಾತನ್ನು ನಾನು ಹೇಳ್ತೇನೆ. ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಇದು ಕುವೆಂಪು ಅವರ ಮಾತು. ಬಹುಶಃ ಇದರಿಂದಲೇ ನಾವು ಅರ್ಥ ಮಾಡಿಕೊಳ್ಳಬಹುದು ದ್ವಾಪರ ಯುಗದ ವಿಶೇಷತೆ ಏನು ಅನ್ನುವಂಥದ್ದು. ಆ ದ್ವಾಪರ ಯುಗದಲ್ಲಿ ಆ ಕೃಷ್ಣನ ವಿಶೇಷತೆ ಏನು ಅನ್ನುವಂಥದ್ದು. ಕುಮಾರವ್ಯಾಸ ಹೇಳಿದಂತೆ ಅದು ಕೇವಲ ಮಹಾಭಾರತ ಅಲ್ಲ, ಅದು ಕೃಷ್ಣ ಚರಿತಾಮೃತ. ಕೃಷ್ಣನ ಲೀಲೆಯನ್ನ, ಕೃಷ್ಣನ ಮಹಾತ್ಮೆಯನ್ನ ಹೇಳುವಂತಹ ಒಂದು ಕಾವ್ಯ. ಆದ ಕಾರಣವಾಗಿಯೇ ಆ ಕಾವ್ಯವನ್ನು ಆದಷ್ಟು ಮಟ್ಟಿಗೆ ನಮ್ಮ ಯುವ ಜನತೆಗೆ ಮುಟ್ಟಿಸ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದಕ್ಕೆ ಹಿರಿಯರು ಪ್ರೋತ್ಸಾಹವನ್ನ ಕೊಡಬೇಕು. ನಮ್ಮ ವಿದ್ಯಾರ್ಥಿಗಳು, ಯಾಕಂದ್ರೆ ಒಬ್ಬ ಅಧ್ಯಾಪಕನಾಗಿ ನನಗೆ ಚೆನ್ನಾಗಿ ಅರಿವಿದೆ. ಡಿಗ್ರಿ ತರಗತಿಯ ವಿದ್ಯಾರ್ಥಿಗಳಿಗೆ ಕುಮಾರವ್ಯಾಸ ಅಂದ್ರೆ ಯಾರು ಅಂತ ಗೊತ್ತಿಲ್ಲ, ವಾಲ್ಮೀಕಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲ, ವ್ಯಾಸ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಬಹುಶಃ ಇದರ ಬಗ್ಗೆ ಅವರು ಕೂಡ ಪರಿಚಿತರಾಗಬೇಕು, ಅವರಿಗೂ ಸಾಕಷ್ಟು ತಿಳಿಯು ಆಗಬೇಕು. ಆ ಮೂಲಕ ನಮ್ಮ ಸಂಸ್ಕೃತಿಯನ್ನ ಉಳಿಸುವುದಕ್ಕೆ ನಮ್ಮ ಯುವಜನಾಂಗ ಪ್ರಯತ್ನ ಪಡಬೇಕು ಎನ್ನುವ ಉದ್ದೇಶದಿಂದಲೇ ನಾವು ನಮ್ಮ ತಂಡ ಇದಕ್ಕೆ ಬೇಕಾಗಿ ಸಾಕಷ್ಟು ಪ್ರಯತ್ನ ಪಟ್ಟು ನೋಡೋಣ, ನಾವು ಎಲ್ಲಿವರೆಗೆ ಮುಟ್ಲಿ, ನಮ್ಮದಾದಂತಹ ಪ್ರಯತ್ನವನ್ನು ನಾವು ಮಾಡೋಣ ಎನ್ನುವಂತಹ ದೃಷ್ಟಿಯಿಂದ ಇಂತಹ ಒಂದು ಕಥಾಮೃತ ಸರಣಿಯನ್ನ ನಾವು ಪ್ರಾರಂಭಿಸಿದ್ದೇವೆ. ಅದ್ಭುತವಾದಂತಹ ಒಂದು ಉದ್ದೇಶದಿಂದ ತಾವು ಈ ಕಥಾಮೃತ ಅನ್ನುವಂತಹ ಸರಣಿಯನ್ನ ಆರಂಭಿಸಿದ್ದೀರಿ. ಯಾರೆಲ್ಲ ಈಗ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ, ದಯವಿಟ್ಟು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇತರರೊಂದಿಗೆ ಕೂಡ ಇದನ್ನ ಹಂಚಿಕೊಳ್ಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವ ಜನಾಂಗ ಆ ಕಡೆ ಗಮನ ಕೊಡುವಂತೆ ಆಗ್ಲಿ ಅನ್ನುವಂತಹ ಬಹಳ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಅನ್ನುವಂತೆ ಕೇಳಿಕೊಳ್ಳುತ್ತಾ ನಾವು ಈ ದಿನದ ಮುದ್ದು ಕೃಷ್ಣ ಸ್ಪರ್ಧೆಯನ್ನ ಮತ್ತೆ ಮುಂದುವರಿಸ್ತಾ ಹೋಗೋಣ. ಬಹಳ ಪ್ರಸಿದ್ಧ ಮತ್ತು ಹೆಸರಾಂತ ಕಲಾವಿದರು, ತೀರ್ಪುಗಾರರಾಗಿ ನಮ್ಮ ಜೊತೆ ಇಂದು ಬಂದಿದ್ದಾರೆ. ವಾಗ್ಮಿಗಳಾದಂತಹ ಅರುಣ್ ಉಳ್ಳಾಲ್ ಇರ್ಬೋದು, ಚಿತ್ರಕಾರರು, ಶಿಲ್ಪಿಗಳು ಆಗಿರುವಂತಹ JP ಆಚಾರ್ಯ ಇರ್ಬೋದು, ಚಲನಚಿತ್ರ ನಟಿ ಹಾಗೂ ರಂಗನಟಿ ಆಗಿರುವಂತಹ ಸುನೀತಾ ಎಕ್ಕೂರು, ಹಾಗೆ ಕಾಮಿಡಿ ಕಿಲಾಡಿಗಳ ಪ್ರದರ್ಶನದಲ್ಲಿ ತಮ್ಮ ಅದ್ವಿತೀಯ ಪ್ರದರ್ಶನವನ್ನ
ಕಾಯ್ದುಕೊಂಡಂತಹ ಧೀರಜ್ ನೀರು ಮಾರ್ಗ ಇರಬಹುದು. ಇವರೆಲ್ಲರೂ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಕ್ರಮ ಸಂಖ್ಯೆ 88, ಹೆಸರು ತನಯ YN, ಕ್ಷಮಿಸಿ, ತನಯ YN, ಸ್ಥಳ ಸುಳ್ಯದಿಂದ ಈ ಪುಟಾಣಿಯ ಛಾಯಾಚಿತ್ರ ಬಂದಿದೆ. ಕ್ರಮ ಸಂಖ್ಯೆ 89, ಹೆಸರು ಮನಸ್ವಿ, ಸ್ಥಳ ಐಕಳ, ವಯಸ್ಸು 1 ವರ್ಷ. ಮನೆಯಲ್ಲಿ ಮಕ್ಕಳಿದ್ರೆ ಆ ಮನೆಯೇ ನಂದಗೋಕುಲ ಅಂತ ಹೇಳ್ತಾರೆ. ಹಾಗೆ ಈ ಮುದ್ದು ಕೃಷ್ಣ ಸ್ಪರ್ಧೆ ಸಾಧಾರಣವಾಗಿ ನಮ್ಮ ವೇದಿಕೆಗಳಲ್ಲಿ ಬಹಳ ಸಡಗರದಿಂದ ನಡೀತಾ ಇದ್ದಾಗ ಆ ಎಲ್ಲಾ ಪ್ರದೇಶಗಳು ನಂದಗೋಕುಲ ಆಗಿದ್ದು, ಆದ್ರೆ ಕಾರಣಾಂತರಗಳಿಂದ ನಾವು ಈ ಪರಿಸ್ಥಿತಿಯಲ್ಲಿ ಈ ಮುದ್ದು ಕೃಷ್ಣ ಸ್ಪರ್ಧೆಯನ್ನ ನಡೆಸ್ತಾ ಇದ್ದೇವೆ. ಬರುವ ವರ್ಷಗಳಲ್ಲಿ ಬಹಳ ಅದ್ಧೂರಿಯಾಗಿ ನಡೆಸುವಂತಹ ಭಾಗ್ಯ ಆ ಕೃಷ್ಣ ಪರಮಾತ್ಮ ನಮಗೆ ನೀಡ್ಲಿ ಅನ್ನುವಂತೆ ಕ್ರಮ ಸಂಖ್ಯೆ 89, ಹೆಸರು ಮನಸ್ವಿ, ಸ್ಥಳ ಐಕಳ, ವಯಸ್ಸು 1 ವರ್ಷ. ಮುಂದಿನ ಕ್ರಮ ಸಂಖ್ಯೆ 92, ಹೆಸರು ಶ್ರೇಯಾ ಸನತ್, ಬೀರಿ, ಮಂಗಳೂರು, 1 ವರ್ಷದ ಪುಟಾಣಿ. ಕ್ರಮ ಸಂಖ್ಯೆ 92, ಶ್ರೇಯಾ ಸನತ್, ಸ್ಥಳ ಬೀರಿ, ಮಂಗಳೂರು, 1 ವರ್ಷ. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 96, ಹೆಸರು ವೈಷ್ಣವಿ ಸಿ ಸುವರ್ಣ, ಮಂಗಳೂರು, 4 ವರ್ಷದ ಮಗು. ದಯವಿಟ್ಟು ತೀರ್ಪುಗಾರರು ಗಮನಿಸಿ. ಕ್ರಮ ಸಂಖ್ಯೆ 101, ಸಾಧಿಕಾ SN, ನೀಲೇಶ್ವರ, ಕೇರಳ. ಆರು ವರ್ಷದ ಬಾಲಕ. ಕ್ರಮ ಸಂಖ್ಯೆ 102, ಮೇಧ್ಯ ಕೊಟ್ಟಾರಿ, ಅಶೋಕನಗರ, ಮಂಗಳೂರು, ವಯಸ್ಸು 4 ವರ್ಷ. ಕ್ರಮ ಸಂಖ್ಯೆ 103, ತನ್ಮಯ್ ಬಿ, ಮೊಗ್ರಾಲ್ ಪುತ್ತೂರು, ಕಾಸರಗೋಡು. ನಮ್ಮ ಗಡಿನಾಡು ಕೇರಳದಿಂದ ಕೂಡ ಹಲವಾರು ಛಾಯಾಚಿತ್ರಗಳು ನಮಗೆ ಬಂದಿದೆ. ಮೊಗ್ರಾಲ್ ಪುತ್ತೂರು, ಕಾಸರಗೋಡಿನಿಂದ 2 ವರ್ಷದ ಮಗು, ಹೆಸರು ತನ್ಮಯ್ ಬಿ. ಕ್ರಮ ಸಂಖ್ಯೆ 112, ಕೃತಿಕ್ ಪಿಲಿಕೂರು, ತಲಪಾಡಿ. ಬಹಳ ಆಶ್ಚರ್ಯಚಕಿತನಾಗಿ ಯಾವುದೋ ಏನನ್ನೋ ಒಂದು ನೋಡಿದಂತಹ ಅನುಭವ. ಕಾಳಿಂಗ ಮರ್ದನದ ಮೊದಲು ಕಾಳಿಂಗನನ್ನು ನೋಡಿ ಆಶ್ಚರ್ಯಚಕಿತನಾದದ್ದು ಏನಂತ ಗೊತ್ತಾಗ್ತಾ ಇಲ್ಲ. ಅದ್ಭುತವಾದಂತಹ ಒಂದು ಛಾಯಾಚಿತ್ರ. ಅಥವಾ ತಾಯಿ ಯಶೋದೆ ಬೆಣ್ಣೆಯನ್ನ ತರ್ತಾಳೋ ಅನ್ನುವಂತೆ ಕಾಯುವಂತಹ ಒಂದು ಛಾಯಾಚಿತ್ರವುದು ಹಾಗೂ ಕಾಣುತ್ತದೆ. ಕ್ರಮ ಸಂಖ್ಯೆ 113, ಗನ್ವಿ S, ಬೊಡಂಕಾಪು, ಬಂಟ್ವಾಳದಿಂದ ಈ ಛಾಯಾಚಿತ್ರ ಬಂದಿದೆ. ವಯಸ್ಸು 1 ವರ್ಷ. ನೂರ 14, ಸಮನ್ವಿ R ಕುಲಾಲ್, ಮಂಜೇಶ್ವರ, 2 ವರ್ಷದ ಪುಟಾಣಿ. ಕ್ರಮ ಸಂಖ್ಯೆ 117, ವೈಶಾಲಿ S ಆಚಾರ್ಯ, ಆಕಾಶ ಭವನ, ಮಂಗಳೂರು, 4 ವರ್ಷದ ಬಾಲಕಿ. ಬಹಳ ಪೂರ್ವ ತಯಾರಿಯೊಂದಿಗೆ ಈ ಛಾಯಾಚಿತ್ರ ಕಾಣಿಸ್ತಾ ಇದೆ.
ಕೃಷ್ಣನ ಪ್ರಿಯ ಸಖ ಹಸುವನ್ನ ಒಟ್ಟಿಗೆ ನಿಂತ್ಕೊಂಡು ಛಾಯಾಚಿತ್ರವನ್ನ ತೆಗೆದಿದ್ದಾರೆ. ಓಕೆ, ಮುಂದಿನ ಕ್ರಮ ಸಂಖ್ಯೆ ತೀರ್ಪುಗಾರರೇ 119 ಆರಾಧ್ಯ ಯು, ಮೊಗ್ರಾಲ್ ಪುತ್ತೂರು, ಕಾಸರಗೋಡು. ಕೆಲವೊಂದು ಛಾಯಾಚಿತ್ರಗಳು ನಮಗೆ ಗಡಿನಾಡಿನಿಂದ ಬಂದಿರುವಂತದ್ದು. ಲಾಕ್ ಡೌನ್ ಆಗಿದ್ರೆ ನಮ್ಗೆ ಮುದ್ದು ಕೃಷ್ಣ ಸ್ಪರ್ಧೆ ನಾವು ಹೀಗೆ ನಡೆಸ್ತಾ ಇದ್ರೆ ಆ ಮಕ್ಕಳಿಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ವ ಏನೋ. ಹೀಗಾಗಿ ಈ ಸಂದರ್ಭದಲ್ಲಿ ಫೋಟೋವನ್ನ ಕಳಿಸ್ಕೊಟ್ಟಿದ್ದಾರೆ. 119 ಆರಾಧ್ಯ ಯು, ಮೊಗ್ರಾಲ್ ಪುತ್ತೂರು, ಕಾಸರಗೋಡು, 5 ವರ್ಷದ ಬಾಲಕಿ. 123 ನೈತಿಕ್ ಪಿಲಿಕೂರು, ಪಿಲಿಕೂರು ತಲಪಾಡಿ. 123. ಓಕೆ. ಕ್ರಮ ಸಂಖ್ಯೆ 154 ಸಾತ್ವಿಕ್ ಆರ್ ಪೂಜಾರಿ, ಮರಕಡ, ಕಾವೂರು. ಕ್ರಮ ಸಂಖ್ಯೆ 154, 2 ವರ್ಷದ ಪುಟಾಣಿ. ನೂರ 56 ಪ್ರಣಮ್ಯ ದೊಡ್ಡಣ್ಣಗುಡ್ಡೆ, ಉಡುಪಿ, 5 ವರ್ಷದ ಮಗು. ಮುಂದಿನ ಕ್ರಮ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ನಲ್ಲಿದೆ. 157 ಧನ್ವಿತ್ ಮರಕಡ, ಮರಕಡ ನಿವಾಸಿ, 1 ವರ್ಷ. ತೀರ್ಪುಗಾರರೆ 158, ಮುಂದಿನ ಕ್ರಮ ಸಂಖ್ಯೆ 158 ಶ್ರೀಶಾಂತ್, ಕೃಷ್ಣಾಪುರದಿಂದ ಕಳಿಸಿರುವಂತದ್ದು, 3 ವರ್ಷದ ಪುಟಾಣಿಯ ಛಾಯಾಚಿತ್ರ. ಕ್ರಮ ಸಂಖ್ಯೆ 161 ದಿಯಾ ದೀಪು, ಕಾಸರಗೋಡಿನಿಂದ 7 ವರ್ಷದ ಮಗುವಿನ ಛಾಯಾಚಿತ್ರ ಇದೆ, ಕೃಷ್ಣ ವೇಷಧಾರಿ. ಕ್ರಮ ಸಂಖ್ಯೆ 166 ಸುವಿತ್ ನಿಹಾಲ್, ನೆರೆಯ ಕುಂಜತೂರಿನಿಂದ 6 ವರ್ಷದ ಪುಟಾಣಿಯ ಛಾಯಾಚಿತ್ರ. ತೀರ್ಪುಗಾರರೆ 169 ಋದ್ವಿಕ್ ಜಿ, ಮಂಜೇಶ್ವರ ನಿವಾಸಿ, 2 ವರ್ಷದ ಪುಟಾಣಿಯ ಛಾಯಾಚಿತ್ರ. ಕ್ರಮ ಸಂಖ್ಯೆ 171 ಆಯುಷ್ ಕೃಷ್ಣ, ಹೆಸರೇ ಕೃಷ್ಣ, ಆಯುಷ್ ಕೃಷ್ಣ, ಸೋಮೇಶ್ವರ, ಮಂಗಳೂರು, 6 ವರ್ಷ. ಕ್ರಮ ಸಂಖ್ಯೆ 173 ಭೂಮಿಕಾ ಪಿ, ಮಂಜೇಶ್ವರದಿಂದ, 5 ವರ್ಷ. ಈ ಮುದ್ದು ಕೃಷ್ಣ ಸ್ಪರ್ಧೆಯನ್ನ ಬಹಳ 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 ಪಾರದರ್ಶಕವಾಗಿಸಬೇಕು ಅನ್ನುವಂತಹ ಉದ್ದೇಶದಿಂದ ನೇರವಾಗಿ ತೀರ್ಪುಗಾರರು ಮತ್ತು ಟಿವಿ ಸ್ಕ್ರೀನ್ ಅನ್ನ ಎದುರಲ್ಲಿ ಇಟ್ಕೊಂಡು ಬಂದಂತಹ 122 ಛಾಯಾಚಿತ್ರಗಳಲ್ಲಿ, ಕ್ಷಮಿಸಿ 222 ಛಾಯಾಚಿತ್ರಗಳಲ್ಲಿ 3 ಸುತ್ತಿನ ಆಯ್ಕೆಯನ್ನ ನಡೆಸಿ ಆಯ್ದಂತಹ 50 ಛಾಯಾಚಿತ್ರಗಳ ಅಂತಿಮ ಸುತ್ತಿನ ಸ್ಪರ್ಧೆ ಇದು. ಮುದ್ದು ಕೃಷ್ಣ ಸ್ಪರ್ಧೆ 173 ಭೂಮಿಕಾ ಪಿ, ಮಂಜೇಶ್ವರ. ಕ್ರಮ ಸಂಖ್ಯೆ 185 ಅಕ್ಷಜ್ ಪಿ ಶೆಟ್ಟಿ, ಪುತ್ತೂರಿನಿಂದ, 5 ವರ್ಷದ ಪುಟಾಣಿ. ಕ್ರಮ ಸಂಖ್ಯೆ 190 ಬಹಳ ಸೊಗಸಾದಂತಹ ಒಂದು ಛಾಯಾಚಿತ್ರ, ಸಣ್ಣ ಮಗು, ತ್ರಿಷಿಕಾ, 2 ವರ್ಷದ ಮಗು, ಮಂಗಳೂರಿನಿಂದ. ಕ್ರಮ ಸಂಖ್ಯೆ 191 ಅಭಿನವ್ ಎಂ ಪ್ರಭು, ಬಂಟ್ವಾಳದಿಂದ ಈ ಛಾಯಾಚಿತ್ರ ಬಂದಿದೆ, 6 ವರ್ಷದ ಮಗು.
ಕ್ರಮ ಸಂಖ್ಯೆ 191 ಅಭಿನವ್. 193 ಕ್ರಮ ಸಂಖ್ಯೆ 193 ಹೃದಯ ಆರ್ ಶೆಟ್ಟಿ. ಹೃದಯ ಆರ್ ಶೆಟ್ಟಿ, ಉರ್ವ, ಮಂಗಳೂರು. 2 ವರ್ಷದ ಪುಟಾಣಿ. ಕ್ರಮ ಸಂಖ್ಯೆ 195 ಪ್ರಾಶಿ ಬಿ ಪಿ ಅಮೀನ್, ಮಣ್ಣಗುಡ್ಡೆ, ಮಂಗಳೂರು. ಪ್ರಾಶಿ ಬಿ ಅಮೀನ್, ಮಣ್ಣಗುಡ್ಡೆ, ಮಂಗಳೂರು. ಕ್ರಮ ಸಂಖ್ಯೆ 198 ರಿಷಿಕಾ, ಚೇಳೇರು. ಚೇಳೇರು ಅನ್ನುವಂತಹ ಪ್ರದೇಶದಿಂದ ಕಳಿಸಿದ್ದಾರೆ. 5 ವರ್ಷದ ಪುಟಾಣಿ ರಿಷಿಕಾ. 203 ಹಾದ್ವಿ, ಸಂಕೋಳಿಗೆ ಉಚ್ಚಿಲ, 1 ವರ್ಷದ ಪುಟಾಣಿ. ಕಿಟಕಿಯಿಂದ ಹೊರಗಡೆ ಪ್ರಾಯಶಃ ಅಮ್ಮನನ್ನೇ ಹುಡುಕ್ತಿರುವಂತಹ ಒಂದು ದೃಶ್ಯ. ಹಾದ್ವಿ, ಸಂಕೋಳಿಗೆ ಉಚ್ಚಿಲ, 1 ವರ್ಷದ ಪುಟಾಣಿ. ಕ್ರಮ ಸಂಖ್ಯೆ 204 ಲಕ್ಷ ಯಾದವ್, ಕೊಲ್ಯ, ಕೋಟೆಕಾರು. ಲಕ್ಷ ಯಾದವ್, ಕೊಲ್ಯ, ಕೋಟೆಕಾರು, 1 ವರ್ಷದ ಪುಟಾಣಿ. ಕ್ರಮ ಸಂಖ್ಯೆ 212 ವಿಷ್ಣು ಸಿ ಶೆಟ್ಟಿ, ಕಾಸರಗೋಡಿನಿಂದ, 6 ವರ್ಷ. ಕ್ರಮ ಸಂಖ್ಯೆ 213 ಶಾರ್ವಿ ಆರ್ ಅಂಚನ್, ಮಂಜೇಶ್ವರದಿಂದ, 7 ವರ್ಷದ ಪುಟಾಣಿ. ಶಾರ್ವಿ ಆರ್ ಅಂಚನ್. ದಿ 214 ತೀರ್ಪುಗಾರ್ರೆ, 214 ದಿವಿತಾ ಸಾಲಿಯಾನ್, ವಾಸೈ, ಮಹಾರಾಷ್ಟ್ರದಿಂದ ಈ ಛಾಯಾಚಿತ್ರ ನಮಗೆ ಬಂದಿದೆ. 2 ವರ್ಷದ ಬಾಲಕಿ. ಬಹಳ ದೂರದಿಂದ ಛಾಯಾಚಿತ್ರಗಳನ್ನ ಈ ಕಥಾಮೃತ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಿಸುತ್ತಿರುವಂತಹ, ಈ ಮುದ್ದು ಕೃಷ್ಣ ಸ್ಪರ್ಧೆಗೆ ಕಳಿಸಿರುವಂತಹ ಎಲ್ರಿಗೂ, ಹೆತ್ತವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಹೃದಯವಾದಂತಹ ನಮಸ್ಕಾರವನ್ನ, ವಂದನೆಯನ್ನ ಸಮರ್ಪಿಸ್ತೇನೆ. ಯಾಕಂತ ಹೇಳಿದ್ರೆ ಅಷ್ಟು ದೂರದಿಂದ ಕೂಡ ತಾವು ಈ ಕಾರ್ಯಕ್ರಮಕ್ಕೆ ನಮಗೆ ಕಳಿಸ್ತಾ ಇದ್ದೀರಿ ಅಂತಾದ್ರೆ, ತಾವೆಲ್ಲರೂ ಈ ಕಾರ್ಯಕ್ರಮವನ್ನ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರಿ ಅಂತ ಅರ್ಥ. ಇನ್ನು ಮುಂದೆ ಕೂಡ ತಮ್ಮ ಇದೇ ರೀತಿಯ ಪ್ರೋತ್ಸಾಹ ನಿರಂತರವಾಗಿ ನಮ್ಮೊಂದಿಗೆ ಇರ್ಲಿ ಅನ್ನುವಂತೆ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಕ್ರಮ ಸಂಖ್ಯೆ 216 ರಿಹಾನ್ ರಾಜ್, ಕಾರ್ಕಳ, 2 ವರ್ಷ. ಕ್ರಮ ಸಂಖ್ಯೆ 217 ಆದ್ವಿತ್ ಕೋಡಿಕಲ್, ಮಂಗಳೂರು. ಇನ್ನೂರ 18 ಲಾರ್ವಿಕ್ ಎಸ್, ಬಜಪೆ, ಮಂಗಳೂರು. ಕ್ರಮ ಸಂಖ್ಯೆ 219 ಸಾನ್ನಿಧ್ಯ ಉಚ್ಚಿಲ್, ಸೋಮೇಶ್ವರ ಉಚ್ಚಿಲ, 3 ವರ್ಷದ ಪುಟಾಣಿ. ಕ್ರಮ ಸಂಖ್ಯೆ 220 ಮತ್ತೊಂದು ಸೊಗಸಾದ ಚಿತ್ರ ನಮ್ಮ ಮುಂದಿದೆ. 220 ಯುವಿ, ಕಾಪಿಕಾಡ್, ತೊಕ್ಕೋಟು. ಕ್ರಮ ಸಂಖ್ಯೆ 221 ಸಾನ್ವಿ ಎಸ್ ಭಂಡಾರಿ, ಬ್ರಹ್ಮಾವರ, ಉಡುಪಿ. 2 ವರ್ಷದ ಪುಟಾಣಿ ಸಾನ್ವಿ ಎಸ್ ಭಂಡಾರಿ, ಬ್ರಹ್ಮಾವರ, ಉಡುಪಿ.
ಕುಮಾರವ್ಯಾಸ ಭಾರತದಲ್ಲಿ ಕೃಷ್ಣನ ವಿಶೇಷತೆ, ಕುಮಾರವ್ಯಾಸ ಭಾರತವನ್ನೇ ನಾವು ಈ ಕಥಾಮೃತಕ್ಕೆ ಆಯ್ದುಕೊಳ್ಳುವಾಗ ಅದರಲ್ಲಿ ಕೃಷ್ಣನ ವಿಶೇಷತೆ ಯಾವ ತರ ತಾವು ಪ್ರವಚನಗಳಲ್ಲಿ ಅದನ್ನ ಯಾವ ತರ ನಾವು ಬಿಂಬಿಸ್ತೀರಿ? ಅಂದ್ರೆ ಕೃಷ್ಣನನ್ನ ಹೇಗೆ ಕುಮಾರವ್ಯಾಸ ಭಾರತವು ಸ್ವಲ್ಪ ವ್ಯತಿರಿಕ್ತವಾಗಿ ಹೇಳಿದೆ ಅನ್ನುವಂತಹದ್ದು ನನ್ನ ಮನಸ್ಸಿಗೆ ಬಂದಂತಹ ಒಂದು ಪ್ರಶ್ನೆ. ಈ ಪ್ರಶ್ನೆಯ ಉತ್ತರ 7ನೇ ಸಂಚಿಕೆಯ ಈ ಕಥಾಮೃತದಲ್ಲಿ ಅದ್ರ ಜೊತೆಯಾಗಿ ಬಂದ್ರೆ ಬಹಳ ಸೊಗಸಾಗಿರಬಹುದು. 1ನೇ ಸಂಚಿಕೆಯಿಂದ 6ನೇ ಸಂಚಿಕೆಯವರೆಗೆ ನಾವು ಕೃಷ್ಣನ ಬಗ್ಗೆ ಏನನ್ನೂ ಕಾಣುವುದಿಲ್ಲ. ಕಾವ್ಯಾರಂಭದಲ್ಲಿ ಕಾವ್ಯದ ಉದ್ದೇಶ ಏನು ಅನ್ನುವುದನ್ನ ಕುಮಾರವ್ಯಾಸ ಹೇಳ್ತಾನೆ. ಆದ್ರೆ 7ನೇ ಸಂಚಿಕೆಗೆ ಮುಟ್ಟಿದಾಗ ಕೃಷ್ಣನ ಹುಟ್ಟಿನ ಬಗ್ಗೆ 2 ಪದ್ಯಗಳನ್ನ ಆತ ಹೇಳ್ತಾನೆ. 2 ಭಾಮಿನಿ ಷಡ್ಪದಿಯಲ್ಲಿ ಕುಮಾರವ್ಯಾಸ ಕಾವ್ಯವನ್ನ ರಚನೆ ಮಾಡಿದ್ದು ಭಾಮಿನಿ ಷಡ್ಪದಿಯ ಪದ್ಯವನ್ನ ನೀವಲ್ಲಿ ಕಾಣಬಹುದು. ಯಾವ ರೀತಿಯಾಗಿ ಕೃಷ್ಣ ಭೂಲೋಕದಲ್ಲಿ ಅವತರಿಸ್ತಾ ಇದ್ದಾನೆ ಎನ್ನುವುದನ್ನ ಬಹಳ ಸಂಕ್ಷೇಪವಾಗಿ ಅಲ್ಲಿ ಹೇಳ್ತಾನೆ. ಬಹುಶಃ ನಾವು ಕೂಡ ಅಷ್ಟೇ ಕಥಾಮೃತದಲ್ಲಿ ಕೃಷ್ಣನ ಹುಟ್ಟನ್ನ, ಕೃಷ್ಣ ಹುಟ್ಟಿದ, ಹೇಗೆ ಹುಟ್ಟಿದ, ಯಾವ ಹೊತ್ತಿನಲ್ಲಿ ಹುಟ್ಟಿದಾಗ ಪರಿಣಾಮಗಳೆಲ್ಲ ಏನೆಲ್ಲ ಆದವು, ಇದೆಲ್ಲವನ್ನ ಹೇಳುವುದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ನಾನು ಆಗ್ಲೇ ನಿಮ್ಗೆ ಒಂದು ಹೇಳಿದೆ, ಇದು ಕೃಷ್ಣ ಚರಿತಾಮೃತ, ಇದನ್ನು ಯಾವತ್ತೂ ಮರಿಬೇಡಿ. ನಾನು ಪ್ರತಿ ಹೆಜ್ಜೆಗೂ ಹೇಳುವಂತ ಮಾತಿದು, ಇದು ಕೃಷ್ಣ ಚರಿತಾಮೃತ. ಪಾಂಡವರ ಬಗ್ಗೆ ನಮ್ಗೆ ಗೊತ್ತಿದೆ, ಕೌರವರ ಬಗ್ಗೆ ನಮ್ಗೆ ಗೊತ್ತಿದೆ, ಕುರುಕ್ಷೇತ್ರ ಯುದ್ಧದ ಬಗ್ಗೆ ನಮ್ಗೆ ಗೊತ್ತಿದೆ. ಆದ್ರೆ ಇವರೆಲ್ಲರನ್ನ ಆಡಿಸುವಂತಹ, ನೀವೇ ಆಗ್ಲೇ ಒಂದು ಮಾತು ಹೇಳಿದಿರಿ ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಒಂದು ಮಾತನ್ನ ಹೇಳಿ ಅವನಲ್ಲಿ ಹೇಗೆ ಧೈರ್ಯವನ್ನ ತುಂಬುತ್ತಾನೆ. ನಾನು ಯಾಕೆ ಈ ಪ್ರಪಂಚಕ್ಕೆ ಬಂದಿದ್ದೇನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಯ ನಾನು ಸಂಭವಾಮಿ ಯುಗೇ ಯುಗೇ ಅಂತ ಹೇಳ್ತಾನೆ. ಬಹುಶಃ ಇದು ಕೃಷ್ಣ ಸ್ಪಷ್ಟವಾಗಿ ಹೇಳುವಂತಹ ಮಾತು. ಈ ಮಾತನ್ನ ಯಥಾವತ್ತಾಗಿ ನಮ್ಮ ಕವಿ ಕುಮಾರವ್ಯಾಸ ನಡೆಸಿಕೊಂಡು ಹೋಗ್ತಾನೆ ಉದ್ದಾಕು. ಇದನ್ನು ನಾವು ಸ್ಮರಿಸಿಕೊಳ್ಬೇಕು. ಆದ ಕಾರಣ ಎಲ್ಲವೂ ಕೃಷ್ಣಮಯ. ಕುಮಾರವ್ಯಾಸ ಭಾರತ ಅಂತ ಹೇಳಿದ್ರೆ ಅದು ಕೃಷ್ಣಮಯ. ಈಗಾಗಲೇ ಹೆಚ್ಚು 50 ಛಾಯಾಚಿತ್ರಗಳನ್ನ ನಾವು ನಿಮ್ಮ ಟಿವಿ ಸ್ಕ್ರೀನ್ ನಲ್ಲಿ ಪ್ರದರ್ಶನ ಮಾಡಿದ್ದೇವೆ. ತಾವುಗಳು ತೀರ್ಪುಗಳನ್ನ ನೀಡಿದ್ದೀರಿ. ಹಾಗೆ ಕೊನೆಯದಾಗಿ ನಾವು ಕೊನೆಯ ತೀರ್ಪನ್ನ ನೀವು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮಗೆ ನೀಡಬೇಕು ಅನ್ನುವಂತ ನಾವು ಕೇಳಿಕೊಳ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ನಾನು ಈ ದಿನದ ತೀರ್ಪುಗಾರರಾಗಿ ಬಂದಿರುವಂತಹ ಕಲಾವಿದರು, ಜ್ಞಾನಿಗಳು ಎಲ್ಲರೂ ನಮ್ಮ ಜೊತೆಗಿದ್ದೀರಿ. ಅವರ ಪರಿಚಯವನ್ನ ಒಂದು ಸಣ್ಣ ಮಟ್ಟಿನಲ್ಲಿ ನಾವು ವೀಕ್ಷಕರಿಗಾಗಿ ಇಡ್ತೇವೆ. ಯಾಕೆಂತ ಹೇಳಿದ್ರೆ ಯಾರೆಲ್ಲ ಹೆಚ್ಚು ಕಡಿಮೆ ವೀಕ್ಷಣೆ ಮಾಡ್ತಾ ಇದ್ದೀರಿ, ಈ ಕಲಾವಿದರ ಪರಿಚಯ ತಮಗೆ ಇದ್ದೇ ಇರ್ತದೆ. ಕ್ರಮ ಸಂಖ್ಯೆಗಳಿಗೆ ತಾವು ಅಂಕವನ್ನ ನೀಡಿದ್ದೀರಿ, ಅದನ್ನ ಒಟ್ಟು ಮಾಡಿ ನಾವು ಇದೇ ಸಂದರ್ಭದಲ್ಲಿ ಪ್ರದರ್ಶನ ಮಾಡೋಣ. ಓಕೆ, ಮೊದಲನೇದಾಗಿ ನಮ್ಮಲ್ಲಿ ತೀರ್ಪುಗಾರರಾಗಿ ಇರುವಂತಹವರು ಅರುಣ್ ಉಳ್ಳಾಲಿವರು, ಕಾಲೇಜು ಉಪನ್ಯಾಸಕರು. ಇನ್ನು ಕೆಲವೇ ತಿಂಗಳುಗಳಲ್ಲಿ ಉನ್ನತ PhD ಪದವಿಯನ್ನ ಪಡೆಯಲಿದ್ದೀರಿ ಜಾನಪದ ಸಂಶೋಧಕರಾಗಿ. ಬಹಳ ವಿಶೇಷವಾದ ಮತ್ತು ತಮಗೆ ಆಸಕ್ತಿಯ ವಿಷಯವನ್ನ ತಾವು ಆಯ್ದುಕೊಂಡಿದ್ದೀರಿ, ಭಗವತಿ ಆರಾಧನೆ ಮತ್ತು ಸಾಂಸ್ಕೃತಿಕ ಅಧ್ಯಾಯ. ಕಳೆದ ಕೆಲವಾರು ವರ್ಷಗಳಿಂದ ಭಗವತಿ ಆರಾಧನೆಯ ಬಗ್ಗೆ ತಾವು ನಡೆಸುತ್ತಿರುವಂತಹ ಸಂಶೋಧನೆಗಳನ್ನ ಸ್ವಲ್ಪವಾಗಿ ನಾವು ನೋಡ್ತಾ ಬಂದಿದ್ದೇವೆ. ತಮ್ಮ ಕವಿತೆಗಳ ರಚನೆ ಇರ್ಬೋದು, ಕಾವ್ಯ ರಚನೆ ಇರ್ಬೋದು, ಇವುಗಳನ್ನೆಲ್ಲ ನೋಡುವಾಗ ಬಹಳ ಖುಷಿಯಾಗಿದೆ ನಮ್ಮ ಮನಸ್ಸಿಗೆ ಕೂಡ. ಹಾಗೆ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಂತಹ ಖ್ಯಾತ ನಿರೂಪಕರು ತಾವು. ಸಂಸ್ಕೃತಿ ವಿಚಾರದಲ್ಲಿ ಉಪನ್ಯಾಸ ಕೊಡುವಂತಹ ಚಿಂತಕರು. 3.5 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಧರ್ಮ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ತೊಕ್ಕೋಟಿನಲ್ಲಿ 120 ವಿದ್ಯಾರ್ಥಿಗಳಿಗೆ, ಕುಲ್ಯದಲ್ಲಿ 104 ಯುವಕ ಮತ್ತು ಯುವತಿಯರಿಗೆ ತಾವು ಧರ್ಮ ಶಿಕ್ಷಣವನ್ನ ನೀಡ್ತಾ ಇದ್ದೀರಿ. ಧರ್ಮದ ಬಗ್ಗೆ ಆ ಮಕ್ಕಳನ್ನ ಜಾಗೃತಿ ಮಾಡುವಂತಹ ಒಂದು ಮಹಾ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಹಾಗೆ ತಾವು ಭಜನಾ ಶಿಕ್ಷಕರು,
ನಾಡಿನ ಪ್ರಸಿದ್ಧ ವಾಗ್ಮಿಗಳಲ್ಲಿ ಒಬ್ಬರು. ಹಲವಾರು ಕಾರ್ಯಕ್ರಮಗಳಿಗೆ ನಿರೂಪಕರಾಗಿ ನಿಮ್ಮನ್ನ ನೋಡುವಂತಹ ಭಾಗ್ಯ ನಮ್ಮದೇ ಆಗಿದೆ. ಮಡಿಲು ಪುರಸ್ಕಾರ ಸೇರಿದಂತೆ ವಿದೇಶಗಳಲ್ಲಿ ಸಿನಿಮಾ ನಟರಿಂದ ಸನ್ಮಾನವನ್ನ ಸ್ವೀಕರಿಸಿದ್ದೀರಿ. ಮಾತ್ರವಲ್ಲ, ವಿದೇಶಗಳಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳಿಗೆ ನಿರೂಪಕರಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನ ಅದ್ಭುತ ಯಶಸ್ವಿಯನ್ನಗೊಳಿಸಿದ್ದೀರಿ. ತಾವು ಈ ದಿನದ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬಂದಿದ್ದೀರಿ. ತಮಗೆ ಹೃತ್ಪೂರ್ವಕವಾದಂತಹ ವಂದನೆಯನ್ನ ನೀಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಹಾಗೆ ಇನ್ನೋರ್ವ ಕಲಾವಿದ ನಮ್ಮ ಜೊತೆಗಿರುವಂತಹವರು ಧೀರಜ್ ನೀರುಮಾರ್ಗ. ವೃತ್ತಿಯಲ್ಲಿ HIV ಪ್ರಿವೆನ್ಷನ್ ಪ್ರೋಗ್ರಾಮ್ HKNS NGOದಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದೀರಿ. ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಛಾಯಾಗ್ರಾಹಕರಾಗಿ ತಾವು ಕೆಲಸ ಮಾಡಿದ್ದೀರಿ. ತುಡರ್ ಸುರತ್ಕಲ್ ಇಲ್ಲಿಯ ತಂಡದಲ್ಲಿ ಕಳೆದ 8 ವರ್ಷಗಳಿಂದ ರಂಗ ಕಲಾವಿದನಾಗಿ ಜನಮನ್ನಣೆಯನ್ನ ಗಳಿಸಿದಂತಹ ಕಲಾವಿದರು. ವಿಶೇಷ ಅಂತ ಹೇಳಿದ್ರೆ ಕಾಮಿಡಿ ಕಿಲಾಡಿಗಳು ಸೀಸನ್ 2 ಇಲ್ಲಿ ದಕ್ಷಿಣ ಕನ್ನಡದಿಂದ ಆಯ್ಕೆಯಾದಂತಹ ಪ್ರತಿಭಾನ್ವಿತರು ಹಾಗೂ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ನಲ್ಲಿ ರನ್ನರ್ ಅಪ್ ಆಗಿ ಕೂಡ ತಾವು ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಹಾಗೂ ತುಳು ಕನ್ನಡ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕನಾಗಿ, ನಟನಾಗಿ, ಸಹಾಯಕ ಕ್ಯಾಮರಾಮ್ಯಾನ್ ಆಗಿ, ಸಂಕಲನಕಾರರಾಗಿ, ಸಂಗೀತಕಾರರಾಗಿ ಕೂಡ ತಾವು ಸೇವೆಯನ್ನ ಸಲ್ಲಿಸಿದ್ದೀರಿ. ಈ ದಿನದ ಕಥಾಮೃತ ಚಾನೆಲ್ನ ಮುದ್ದು ಕೃಷ್ಣ ಸ್ಪರ್ಧೆಗೆ ತೀರ್ಪುಗಾರರಾಗಿ ಬಂದಂತಹ ತಮಗೆ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಪೂರ್ವಕವಾದಂತಹ ವಂದನೆಯನ್ನ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವೆ ನಮ್ಮ ಜೊತೆಗಿರುವಂತಹ ಪ್ರಸಿದ್ಧ ಕಲಾವಿದೆ ಸುನೀತಾ ಎಕ್ಕೂರು. ಪ್ರಾಯಶಃ ನಾವೆಲ್ಲರೂ ಸುನೀತಕ್ಕ ಎನ್ನುವಂತಹ ಪ್ರೀತಿಯಿಂದ ಕರೆಯುವಂತಹ ತಾವು ಮೋಹನ್ ಚಂದ್ರ ಯು ಇವರ ಮೋಚ ಅಂತ ಪರಿಚಿತರು. ಓಕೆ, ಮೋಹನ್ ಚಂದ್ರ ಯು ಇವರ ಅಂತರ್ಕ್ರಿಯಾತ್ಮಕ ಆಪ್ತ ರಂಗಭೂಮಿ ಅನ್ನುವಂತಹ ವಿಶೇಷ ಪರಿಕಲ್ಪನೆಯ ರಂಗ ಪ್ರಯೋಗದ ಮೂಲಕ ನಾಟಕ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನ ಮಾಡಿದವರು. ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ ಹೀಗೆ 1000ಕ್ಕೂ ಹೆಚ್ಚು ಪಾತ್ರಗಳಿಗೆ ಜೀವ ತುಂಬಿದವರು. ತಮ್ಮ ತಂದಿಮಾನಿಗ ಹಾಗೂ ಇತರ ಕೋರ್ದಬ್ಬು ತನ್ನಿಮಾನಿಗ ಇರಬಹುದು, ಇತರ ನಾಟಕಗಳಲ್ಲಿ ಸಹ ನಟನಾಗಿ ನಾನು ಭಾಗವಹಿಸಿದ್ದೆ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ನಾನು ಹೇಳುವಂತಹ ವಿಷಯ. ಹಾಗೆ ತನ್ನಿಮಾನಿಗ ಇರಬಹುದು, ಕೋರ್ದಬ್ಬು ತನ್ನಿಮಾನಿಗ, ಬಸಮ್ಮ, ವಾರಿಜ ನಾಟಕದ ವಾರಿಜ ಹಾಗೂ ಶಿವಾಜಿ ನಾಟಕದ ಜೀಜಾಬಾಯಿ ಹೀಗೆ ಹಲವಾರು ಪಾತ್ರಗಳಿಗೆ ಜೀವ ತುಂಬಿದಂತಹ ಕಲಾವಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕನ್ನಡ ಚಿತ್ರರಂಗಕ್ಕೆ ಆಟಿಡೊಂಜಿ ದಿನ, ಜೀವನ ಯಜ್ಞ, ವಿಕ್ರಾಂತ್ ಹೀಗೆ ಚಲನಚಿತ್ರಗಳಲ್ಲಿ ಕೂಡ ನಟಿಯಾಗಿ, ಯಶಸ್ವಿ ನಟಿಯಾಗಿ ನಮ್ಮೊಂದಿಗೆ ಮಿಂಚಿದವರು. ತಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಕಲಾವಿದ JP ಆಚಾರ್ಯ ಕೋಟೆಕಾರ್. ಇವರನ್ನ ಪರಿಚಯ ಇಲ್ಲ ಅಂತ ಹೇಳಲಿಕ್ಕೆ ಕಷ್ಟ. ಯಾಕೆಂತ ಹೇಳಿದ್ರೆ ಶಿಲ್ಪಿಗಳು, ಚಿತ್ರಕಲಾಕಾರರು, ಮೂರ್ತಿ ರಚನಾಕಾರರು, ಚಿನ್ನ ಬೆಳ್ಳಿಗಳಲ್ಲಿ ಉಬ್ಬು ಶಿಲ್ಪ ಮೂರ್ತಿ ರಚನಾಕಾರರು. ಮಂಗಳೂರು ದಸರಾಕ್ಕೆ ಪ್ರತಿ ವರ್ಷ ವಿಶೇಷವಾದಂತಹ ಸ್ತಬ್ಧ ಚಿತ್ರವನ್ನ ನಿರ್ಮಾಣ ಮಾಡುವುದು ಇವರ ವಿಶೇಷ. ಹಾಗೆ ಅಷ್ಟಮಿ, ಚೌತಿ, ಇನ್ನುಳಿದ ವಿಶೇಷ ದಿನಗಳಲ್ಲಿ ಹಲವಾರು ಸ್ತಬ್ಧ ಚಿತ್ರಗಳನ್ನು ನಿರ್ಮಿಸುವ ಮೂಲಕ ಮತ್ತು ಪ್ರದರ್ಶಿಸುವ ಮೂಲಕ ಕಲಾಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿದ್ದೀರಿ. ರಾಜ್ಯ, ಅಂತಾರಾಜ್ಯ, ದೇಶ ಮತ್ತು ವಿದೇಶಗಳಲ್ಲಿ ಇವರ ಕಲಾಕೃತಿ ಬಹಳ ಬಹು ಬೇಡಿಕೆಯನ್ನ ಹೊಂದಿದ್ದು ಪ್ರಸ್ತುತ ಕಲಾಕ್ಷೇತ್ರದಲ್ಲಿ ತಮ್ಮ ಸಾಧನೆಯ ಮೂಲಕ ಗುರುತಿಸಿಕೊಂಡವರು. ಪ್ರಸ್ತುತ ಕೋಟೆಕಾರ್ನಲ್ಲಿ ಸ್ಪರ್ಶ ಚಿತ್ರಕಲಾ ಶಾಲೆಯ ಮೂಲಕ ಹಲವಾರು ಯುವ ಪ್ರತಿಭೆಗಳನ್ನ ನಿರ್ಮಿಸಿ ಕೊಡುವಂತಹ ಕೆಲಸವನ್ನ ನಿರ್ವಹಿಸಿರ್ತೀರಿ. ಈ ದಿನದ ಕಥಾಮೃತ ಮುದ್ದು ಕೃಷ್ಣ ಸ್ಪರ್ಧೆಯ ತೀರ್ಪುಗಾರರಾಗಿ ಬಂದಂತಹ ತಮಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ವಂದನೆಯನ್ನ ಸಮರ್ಪಿಸ್ತಾ ಇದ್ದೇನೆ. ತೀರ್ಪುಗಳು ನಮ್ಮಲ್ಲಿ ತಯಾರಾಗಿದೆ. ಆ ಸಮಯದ ಸದುಪಯೋಗವನ್ನು ನಾವು ಮಾಡಿಕೊಳ್ಳೋಣ. ವಾಗ್ಮಿಗಳಾಗಿರುವಂತಹ ಅರುಣ್ ಉಳ್ಳಾಲ್ ರವರು ಈ ಸಂದರ್ಭದಲ್ಲಿ ಕಥಾಮೃತ ಯೂಟ್ಯೂಬ್ ಚಾನೆಲ್ನ ಬಗ್ಗೆ ಅಥವಾ ಈ ಕಾರ್ಯಕ್ರಮವನ್ನ ತಾವು ನೋಡ್ತಾ ಇದ್ದೀರಿ, ಇದರ ಅನಿಸಿಕೆಯನ್ನು ನಮ್ಮೊಂದಿಗೆ ಹೇಳ್ಕೊಳ್ಬೇಕು. ತೀರ್ಪು ತಯಾರಾಗ್ಲಿಕ್ಕೆ ಇರುವಂತಹ ಸ್ವಲ್ಪ ಸಮಯದ ಅವಕಾಶವನ್ನ ನಾವು ಬಳಸಿಕೊಳ್ತಾ ಇದ್ದೇವೆ. ಹರಿ ಓಂ. ಸ್ವಸ್ತಿ ಶ್ರೀ ಪ್ರಜಾಮ್ಯಃ ಪರಿಪಾಲಯಂತು ನ್ಯಾಯೇನ ಮಾರ್ಗೇಣ ಮಹಿಮಹೀಶಃ.
ಗೋಮಾನುಷಸ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾಃ ಸುಖಿನೋ ಭವಂತು. ನನ್ನ ಜೊತೆ ಪರಿಕಲಿತರಾಗಿರುವಂತಹ ಸಹ ತೀರ್ಪುಗಾರರೇ, ಮಿತ್ರ ರೋಹನ್ ಅವರೇ, ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಪದ್ಮನಾಭಣ್ಣ ಅವರೇ, ಮತ್ತು ಈ ಯೂಟ್ಯೂಬ್ ಚಾನೆಲ್ನ ನೇರ ಪ್ರಸಾರ ಮತ್ತು ಸ್ಪರ್ಧೆಯನ್ನು ಸಂಯೋಜಿಸಿರುವಂತಹ ಎಲ್ಲ ಸಹೃದಯ ಮಿತ್ರರೇ, ಕೃಷ್ಣ ಮತ್ತು ಕಥಾಮೃತ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ನ ಒಂದು ಜಂಟಿ ಸಹಯೋಗತೆಯನ್ನು ಇವತ್ತು ನಾವು ನೋಡ್ತೇವೆ. ಏಕೆಂದ್ರೆ ಕಥಾಮೃತ ಎನ್ನುವಂತಹ ಒಂದು ಸರಣಿಯ ಮುಖೇನ 6 ಮತ್ತೆ ಈಗ ಸಾದೃಶ್ಯಗೊಳ್ಳುವಂತಹ 7ನೆಯ ಸರಣಿಯ ಮುಖೇನ ಕೃಷ್ಣ ಜೀವನವನ್ನು ಮರು ರಚಿಸುವಂತಹ ಕೆಲಸ. ಏಕೆಂದ್ರೆ ಕುಮಾರವ್ಯಾಸನಿಗೂ ಕೃಷ್ಣನಿಗೂ ಇರುವಂತಹ ಸಂಬಂಧ ಅದು ಅವಿನಾಭಾವತೆ. ಅದು ಏಕೆಂದ್ರೆ ಹಿರಿಯರು ಹೇಳಿದ್ರು, ಆತ ಹೇಳಿರುವುದೇ ಕೃಷ್ಣ ಚರಿತ್ರೆಯನ್ನು ಆ ಕಾಲದಲ್ಲಿ ಇದ್ದಂತಹ ಒಂದು ಭಾಗವತ ಕೃತಿಯಾಗಿ, ಭಾಗವತ ಕವಿಯಾಗಿ ಆತ ಮಾಡಿರುವಂತಹ ಕೆಲಸ. ಹಾಗಾಗಿ ತಿಳಿಯ ಪೇಳುವೆನು ಕೃಷ್ಣ ಕಥೆಯನ್ನು ಎಳೆಯ ಜಾಣರು ಮೆಚ್ಚುವಂದದೆ, ನೆಲಗೆ ಪಂಚಮ ಶ್ರುತಿಯನ್ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಕೃಷ್ಣ ಮೆಚ್ಚುವುದಕ್ಕೋಸ್ಕರ ಕೃಷ್ಣ ಚರಿತ್ರೆಯನ್ನೇ ಬರೆದಿರುವಂತಹ ಒಂದು ಬಹಳ ವಿಶೇಷವಾಗಿರುವಂತಹ ಕೃತಿ ಅದು. ಹಾಗಾಗಿ ಗಜಮುಖನೆ ಮೆರಬೇಕದಂತನೆ ಎನ್ನುವಂತಹ ಸಾಲಿನಿಂದ ತೊಡಗಿ ಇಡೀ ಕರ್ಣ ಪರ್ವದಿಂದ ಈ ಎಲ್ಲ ಭಾಗಗಳನ್ನು ಕೂಡ ರೂಪಕ ಸಾಮ್ರಾಜ್ಯ ಚಕ್ರವರ್ತಿಯಾಗಿ ಆ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ರಚಿಸಿರುವಂತಹ ಕವಿ ಕುಮಾರವ್ಯಾಸ. ನನ್ನ ಅಚ್ಚುಮೆಚ್ಚಿನ ಕವಿ ಕೂಡ ಹೌದು. ಹಾಗಾಗಿ ನಾನು ಈ 6 ಸರಣಿಯನ್ನು ಕೂಡ ತಪ್ಪದೆ ನೋಡಿದ್ದೇನೆ. ಹಾಗಾಗಿ ನಾನು ಅಧಿಕೃತವಾಗಿ ಮಾತನಾಡಬಲ್ಲೆ. ಕೃಷ್ಣ ಜನನ ಕಾಲದಲ್ಲಿ, ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಕಥಾಮೃತ ಚಾನಲ್ ಒಂದು ಕೃಷ್ಣ ವೇಷ ಸ್ಪರ್ಧೆಯನ್ನು ಆನ್ಲೈನ್ ಮುಖೇನ, ಅಂತರ್ಜಾಲದ ಮುಖೇನ ಅದು ಸಾಕಾರಗೊಳಿಸ್ತಾ ಇದೆ. ಲೋಕ ಇವತ್ತು ಕೊರೋನಾ ಎನ್ನುವಂತಹ ಮಹಾವ್ಯಾಧಿಗೆ ಒಳಗಾಗಿ ಪ್ರತಿಕೂಲ ಸ್ಥಿತಿಯನ್ನು ಎದುರಿಸುವಂತಹ ಸಂದರ್ಭ. ಹತ್ತಿರ ಜಗತ್ತು ಹತ್ತಿರ ಆಗ್ಬೇಕು ಎನ್ನುವಂತಹ ಗಳಿಗೆಯಲ್ಲಿ ಮತ್ತೆ ದೂರ ಆಗ್ಬೇಕು ಎನ್ನುವ ಅನಿವಾರ್ಯತೆ ಎದುರು ಬಂದು ನಿಂತಿದೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಮನಸ್ಸುಗಳನ್ನು ಜೋಡಿಸಬೇಕು ಎನ್ನುವ ಉದ್ದೇಶಕ್ಕೆ ಕೃಷ್ಣನನ್ನು ರೂಪುಗೊಳಿಸುವಂತಹ ಕೆಲಸ. ಬಹುಶಃ ನನ್ನ ಸಮಾನ ಆಸಕ್ತಿ, ಸಮಾನ ಚಿತ್ತತೆ ಇರುವಂತಹ ಇತರ ತೀರ್ಪುಗಾರರ ಅಂಬೋಣದ ಹಾಗೆ ಈ ತೀರ್ಪಿನಲ್ಲಿ, ನಾವು ಈಗಾಗಲೇ ಕೊಟ್ಟ ತೀರ್ಪಿನಲ್ಲಿ ಹೆಚ್ಚು ಹೆಚ್ಚು ನೈಜತೆಯ ಭಾವ ಇರುವುದನ್ನು ಗಮನಿಸಿದ್ದೇವೆ. ಈಗ ಕೃಷ್ಣನನ್ನು ಬಹಳ ಅದ್ದೂರಿಯಾಗಿ ಆಡಂಬರದಲ್ಲಿ ಪ್ರಸ್ತುತಗೊಳಿಸಲಿಕ್ಕೂ ಸಾಧ್ಯ. ಆತ ಸರ್ವಾಂತರ್ಯಾಮಿ ಮತ್ತು ಸರ್ವ ಕಲ್ಪನೆಗಳಿಗೂ ಸಾದೃಶ್ಯಗೊಳ್ಳುವಂತಹ ಶಕ್ತಿ. ಬಹುಶಃ ಈ ಜಗತ್ತಿನಲ್ಲಿ ಕೃಷ್ಣನಷ್ಟು ವರ್ಣನೆಗೆ ಎಟುಕಿದಂತಹ ಶಕ್ತಿ ಇನ್ನೊಂದಿರ್ಲಿಕ್ಕಿಲ್ಲ. ಹಾಗಾಗಿ ಎಲ್ಲಾ ಭಾರತೀಯ ಭಾಷೆಯಲ್ಲೂ ವಿದೇಶೀಯ ಕಲ್ಪನೆಯಲ್ಲಿ ಕೂಡ ಕೃಷ್ಣನ ಎಲ್ಲಾ ಕಲಾ ಲಲಿತ ಕಲೆಗಳಲ್ಲಿ ಕೂಡ ಕೃಷ್ಣ ಚರಿತ್ರೆ ಸಾಕಾರಗೊಂಡಿದೆ. ಅಂತಹ ಕೃಷ್ಣನನ್ನು ಶ್ರಾವಣೋದ್ದೇಶಿತವಾಗಿರುವಂತಹ ಈ ಶುಭಾವಸರದಲ್ಲಿ, ಕೃಷ್ಣ ಜನನ ಕಾಲ, ಈ ಸಂದರ್ಭದಲ್ಲಿ ಕೃಷ್ಣನ ರೂಪದಲ್ಲಿರುವಂತಹ ಮಕ್ಕಳನ್ನು ನೋಡುವ ರೀತಿಯಾಗಬೇಕು ಎನ್ನುವ ಉದ್ದೇಶಕ್ಕೆ ಕಥಾಮೃತ ಚಾನಲ್ ಇಂತಹ ಒಂದು ಒಳ್ಳೆಯ ಸ್ಪರ್ಧೆಯನ್ನು ಆಯೋಜನೆಗೊಳಿಸಿದೆ. ತೀರ್ಪಿನಲ್ಲಿ ಯಥಾವತ್ತಾಗಿ ಎಲ್ಲಿ ನೈಜತೆ ಇದೆಯೋ, ಎಲ್ಲಿ ಕೃಷ್ಣ ಸಂಬಂಧಿತವಾದ ಕತೆಗೆ ಒತ್ತು ಸಿಕ್ಕಿದೆಯೋ, ಮತ್ತು ಏನು ಆಗ ಪೂರ್ವ ಪೀಠಿಕೆಯಾಗಿ ನಿಯಮಾವಳಿಗಳನ್ನು ಓದಿ ಹೇಳಿದ್ರು, ಅದಕ್ಕೆ ಬದ್ಧತೆಯನ್ನು ಇಟ್ಟುಕೊಂಡಿದೆಯೋ, ಇದನ್ನು ಗಮನಿಸಿದ್ದೇವೆ. ತೀರಾ ಕೃತಕವಾಗುವಂಥದ್ದು ನೋಡುವುದಕ್ಕೆ ಆಕರ್ಷಕವಾಗಿ ಕಂಡರೂ ಕೂಡ ಅದರ ಜೀವ ಭಾವ ಎರಡರಲ್ಲೂ ಸ್ವಲ್ಪ ಸೋಲ್ತದೆ. ಆ ಭಾವನಾತ್ಮಕತೆಯ ಒಳಗಡೆ ಶಕ್ತಿ ಇರುವುದನ್ನೇ ನಾವು ಮುಖ್ಯ ಅಂತ ಇಟ್ಟುಕೊಂಡು ಇವತ್ತಿನ ತೀರ್ಪನ್ನು ನೀಡಿದ್ದೇವೆ. ಬಹುಶಃ ನಮ್ಮ ಮನಪೂರ್ವಕವಾಗಿರುವಂತಹ ನಿರ್ಣಯಗಳಾದ ಕಾರಣ ಇದು ಪಾರದರ್ಶಕ ಎನ್ನುವುದರಲ್ಲಿ 2 ಮಾತಿಲ್ಲ. ಹಾಗಾಗಿ ಬಹುಶಃ ಸಂಘಟಕರು ಎಷ್ಟು ಬುದ್ಧಿವಂತರಂತ ಹೇಳಿದ್ರೆ, ಈ ಎಲ್ಲ ಸಂಯೋಜನೆಯನ್ನು ನೇರ ಪ್ರಸಾರದ ಮುಖೇನ, ಅಲ್ಲಿ ಅನುಮಾನಕ್ಕೆ ಎಳೆ ಇರಬಾರ್ದು ಎಡೆ ಇರಬಾರ್ದು ಅಂತ ನೇರ ಪ್ರಸಾರದ ಮುಖೇನ ಗೊಳಿಸಿದ್ದಾರೆ. ಬಹುಶಃ ಇದು ನನಗೆ ಅನಿಸ್ತದೆ, ಇದು ಒಂದು ಅಪರೂಪದ ಪ್ರಯತ್ನ. ಇನ್ನು ಮುಂದಕ್ಕೆ ಮಾಡುವವರಿಗೆ ಇದೊಂದು ಒಳ್ಳೆಯ ಸಾಧ್ಯತೆ. ಹಾಗಾಗಿ ಮನೆಯಲ್ಲೇ ಕುಳಿತು ಕೃಷ್ಣನನ್ನು ನೋಡುವಂತಾಯ್ತು, ಕಾರ್ಯಕ್ರಮವನ್ನು ನೋಡುವಂತಾಯ್ತು. ಮತ್ತೆ ದೂರ ಆಗ್ತಿದ್ದೇವೆ ಎನ್ನುವ ಆತಂಕ ಎದುರಾಗುವಾಗ ಮತ್ತೆ ಹತ್ತಿರ ಆಗ್ತಿದ್ದೇವೆ, ಮನಸ್ಸು ಜೋಡಣೆಗೊಳ್ತಾ ಇದೆ ಎನ್ನುವಂತಹ ಕಲ್ಪನೆ ಇಲ್ಲಿ ಸಾಕಾರಗೊಂಡದ್ದು ಬಹಳ ಸಂತೋಷ. ಕೃಷ್ಣಾಷ್ಟಮಿ ಕಷ್ಟದಲ್ಲಿ ಇರುವಂತಹ ಈ ಲೋಕವನ್ನು ಮುಕ್ತಿಗೊಳಿಸಲಿ, ಮತ್ತು ಕೃಷ್ಣ ಕಟ್ಟಿಕೊಟ್ಟಂತಹ ಜೀವನ ಮೌಲ್ಯಗಳೇನಿದೆ ಅದನ್ನು ನಾಡಿನ ಕಣಕಣದಲ್ಲೂ ರೂಢಿಗತಗೊಳಿಸುವಂತಹ ಒಂದು ಸುಸಂದರ್ಭವನ್ನು ನಮ್ಮೆದುರು ಸಾಕಾರಗೊಳಿಸಲಿ. ಕೃಷ್ಣನ ಬಗ್ಗೆ ಇರುವಂತಹ ಅಪಮೌಲೀಕರಣ ಏನಿದೆ, ಟೀಕೆ ಟಿಪ್ಪಣಿ ದೂರು ದುಮ್ಮಾನಗಳು, ಇವೆಲ್ಲವೂ ಪರಿಹಾರ ಆಗಿ ಅತ್ಯಂತ ಸುಸ್ಪಷ್ಟವಾಗಿರುವಂತಹ ಕೃಷ್ಣ ಚರಿತ್ರೆ ನಮ್ಮ ಸ್ಮೃತಿ ಪಟಲದಲ್ಲಿ ಮೂಡಲಿ. ಮತ್ತು
ಕೃಷ್ಣ ಕಂಡುಕೊಂಡಂತಹ ಧರ್ಮಬದ್ಧವಾದ ಸತ್ಯಯುಗದ ಚಿಂತನೆ ಏನಿದೆ ಅದು ನಮ್ಮ ಒಳಗೆ, ಬದುಕಿನಲ್ಲಿ, ಜೀವನದಲ್ಲಿ ಮತ್ತು ಇಡೀ ಲೋಕಮಯವಾಗಿ ಅದು ವ್ಯಾಪಕಗೊಳ್ಳಲಿ ಎಂಬ ಸದಾಶಯ ನಮ್ಮದು. ಇಂತಹ ಕಥಾಮೃತ ಚಾನಲ್ನ ಮುಖೇನ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಳೆಯರಾದ್ರೂ ಕೂಡ ಬಹಳ ಮಹತ್ವದ ಅವಕಾಶ ಇದು. ಹಾಗಾಗಿ ಈ ಅವಕಾಶವನ್ನು ಕಲ್ಪಿಸಿದಂತಹ ಮಿತ್ರರಾಗಿರುವ ಮೋಹನ್ ಉಚ್ಚಿಲಾಗಿರ್ಲಿ ಮತ್ತು ಎಲ್ಲ ಸಹೃದಯರಿಗೆ ಕೂಡ, ಸಹತೀರ್ಪುಗಾರರಿಗೆ ಕೂಡ ಅತ್ಯಂತ ವಿನೀತ ಭಾವದಲ್ಲಿ ನಾನು ಶಿರಭಾಗಿ ವಂದಿಸ್ತೇನೆ. ಒಂದೇ ಕೋರಿಕೆ ಕೊನೆಯಲ್ಲಿ, ಕಥಾಮೃತ ಎನ್ನುವಂತಹ ಕಾವ್ಯ ನನ್ನ ಪ್ರಾರಂಭದಿಂದಲೇ ನನ್ನ ಸಂವಹನದಲ್ಲಿ ಈ ತಂಡ ಉಂಟು. ಏನಾಗ್ತದೆ ಅಂತ ಹೇಳಿದ್ರೆ, ಕುಮಾರವ್ಯಾಸನ 15-14ನೇ ಶತಮಾನ, ಇದು 21, ಬಹಳ ದೊಡ್ಡ ಅಂತರ. ಅಭಿರುಚಿ ರುಚಿಗಳೆರಡರಲ್ಲೂ ಭಿನ್ನತೆ ಇದೆ, ಲೋಕೋ ಭಿನ್ನ ರುಚಿ. ಹಾಗಾಗಿ ಆ ಕಾಲದ ಮೌಲ್ಯ ಈ ಕಾಲಕ್ಕೆ ದಾಟಿಸುವುದು ಅದು ಸಾರ್ವಕಾಲಿಕ ಮೌಲ್ಯ ಆದ ಕಾರಣ ದಾಟಿಸುವುದು ಕೆಲವೊಮ್ಮೆ ಅಪ್ರಸ್ತುತ ಅಂತ ಅಂದುಕೊಳ್ತೇವೆ. ಕಾವ್ಯದಂತಹ, ಅದು ಭಾಮಿನಿ ಷಡ್ಪದಿ, 3-4ರ ನಡೆಯಲ್ಲಿರುವ ಭಾಮಿನಿ ಷಡ್ಪದಿಯನ್ನು ಒಂದು ಗಂಭೀರವಾದ ಮಹಾಕಾವ್ಯ, ಅದು ಹಾಡುವಂತಹ ಕಾವ್ಯ, ಅದನ್ನು ಈ ಕಾಲದಲ್ಲಿ, ಈ ಅಗ್ಗದ ಮೋಜಿನ ಮಜಾವಳಿಯಲ್ಲಿರುವ ಲೋಕದಲ್ಲಿ, ಈ ವಿದ್ಯುನ್ಮಾನದಲ್ಲಿ ಮುಳುಗಿರುವಂತಹ ಜನರ, ಯುವಕರ ಎದುರು ಪ್ರಸ್ತುತಪಡಿಸಿದ್ರೆ ಅದು ಸಮ್ಮತಾರ್ಹವಾದೀತೋ, ಮೆಚ್ಚುಗೆ ಆದೀತೋ ಎಂಬ ಅನುಮಾನಗಳು ಸಹಜ. ಇಂತಹ ಕೆಲಸಗಳು ಪ್ರಾರಂಭ ಆಗುವಾಗ ಈ ಎಲ್ಲಾ ಇತಿಹಾಸ ನೋಡಿದ್ರು ಕೂಡ ಆರಂಭದಲ್ಲಿ ಅಪಯಶವೇ, ಗೆದ್ದದ್ದಿಲ್ಲ. ಕಾವ್ಯಗಳು ಇವತ್ತೇ ಯಾರಿಗೂ ರುಚಿಸುವಂತದ್ದಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ನ ವಿಷಯದಲ್ಲೋ, ಲೈಕ್ಸ್ ನ ವಿಷಯದಲ್ಲೋ, ವ್ಯೂವರ್ಸ್ ನ ವಿಷಯದಲ್ಲೋ ಆರಂಭದಲ್ಲಿ ಒಂದು ರೀತಿಯ ನಿರಾಸಕ್ತಿಗಳು ನಮಗೆ ಮೂಡ್ಬೋದು, ಸಹಜ. ಇಂತಹ ಪ್ರಯತ್ನಗಳು ಎಲ್ಲವೂ ಹಾಗೆ. ಆದ್ರೆ ಅದನ್ನು ಒಂದು ಸವಾಲನ್ನಾಗಿ ಸ್ವೀಕರಿಸಿ ಜನರಿಗೆ ರುಚಿಯಾಗುವ ರೀತಿ ಇಂತಹ ಕಾವ್ಯವನ್ನು ದಾಟಿಸಿದ್ರೆ ಅದು ನನ್ನ ಪ್ರಕಾರ ಅದು ಕುಮಾರವ್ಯಾಸ ನೋಡ್ತಾನೆ, ಆ ವ್ಯೂವರ್ಸ್ ಅಲ್ಲಿ ಒಬ್ಬ. ನಾನು ಹಾಗೆ ಅಂದುಕೊಳ್ತೇನೆ, ಕುಮಾರವ್ಯಾಸ ಸಂತೃಪ್ತನಾಗ್ತಾನೆ. ಆ ಮುಖೇನ ಇನ್ನಷ್ಟು ಕುಮಾರವ್ಯಾಸರು ಉದ್ಭವ ಆಗುವುದಕ್ಕೆ ಸಾಧ್ಯತೆ ಆದೀತು. ಹಾಗಾಗಿ ಹೆಚ್ಚಿನವರು ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಬೇಕು, ನಮ್ಮತನವನ್ನು ಉಳಿಸ್ಬೇಕಂತ ಬರಿಯ ಮಾತಿನಲ್ಲಿ ಉಳಿಸದೆ, ಇಲ್ಲಿ ಇಂತಹ ಚಾನಲ್ಗಳನ್ನು ಕೊಟ್ಟಾಗ ಇಂತಹ ಕಾವ್ಯಗಳಿಗೆ ಅವಕಾಶ ಆಗ್ತದೆ. ಪ್ರವಚನಗಳನ್ನು ಮತ್ತೆ ಮತ್ತೆ ನಡೆಸುವುದಕ್ಕೆ ಅಕಲು ಗೆಂದಿಯರು ನಮ್ಮಲ ಇಂಚ ಮಲ್ಪುಗ ಅಂತ ಇನ್ನಷ್ಟು ಹೊಸ ಜನ ಅದಕ್ಕೆ ತೊಡಗಿಸಿಕೊಳ್ಳಿಕ್ಕಾಗ್ತದೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಆಗುವುದರ ಮುಖೇನ ಕಥಾಮೃತ ಚಾನಲ್ನ ಆ ಸರಣಿ ಬರ್ತದೆ, ಬಹಳ ಸಣ್ಣ ಅವಧಿಯಲ್ಲಿ, ಅಷ್ಟು ಹೊತ್ತು ನೋಡ್ಬೇಕು, ಏಳೆಯರಿಗೆ ತೋರಿಸ್ಬೇಕು, ಯುವಕರಿಗೆ ತೋರಿಸ್ಬೇಕು. ಅಲ್ಲಿ ಹೇಳುವಂತಹ ಜೀವನ ಮೌಲ್ಯವನ್ನು ಸಾಧ್ಯವಾದಷ್ಟು ನಮ್ಮ ಹಿಡಿತಕ್ಕೆ ಬರುವಷ್ಟು, ಮುಷ್ಟಿಗ್ರಾಹ್ಯವಾಗುವಷ್ಟು ನಮ್ಮ ಜೀವನದಲ್ಲಿ ಅಳವಡಿಸೋಣ ಎಂಬ ಸದಾಶಯದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನೆಲ್ಲ ನುಡಿಗಳನ್ನು ಕೃಷ್ಣಾರ್ಪಣ ಮಾಡ್ತಾ ಇದ್ದೇನೆ. ಬಹಳ ಸುಂದರವಾದಂತಹ ಮಾತುಗಳೊಂದಿಗೆ ಈ ದಿನದ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಅರ್ಥಪೂರ್ಣತೆಯನ್ನ ನೀಡಿದ್ದಾರೆ ನಮ್ಮವರೇ ಆದಂತಹ ಅರುಣ್ ಉಳ್ಳಾಲ್ ಇವರು. ಇವರಿಗೆ ಹೃದಯ ವಂದನೆಯನ್ನ ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ತೀರ್ಪು ನಮ್ಮಲ್ಲಿ ತಯಾರಾಗಿ ಬಂದಿದೆ. ತೀರ್ಪುಗಾರರಾದ ನಿಮ್ಮಲ್ಲೇ ಯಾರಾದ್ರೂ ಇದನ್ನು ಓದಿದ್ರೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಪಾರದರ್ಶಕವಾಗಿ ಮೂಡಿ ಬರ್ತದೆ ಅನ್ನುವಂಥದ್ದು. ತಾವು ನೀಡಿದ ಅಂಕಗಳನ್ನ ಸಂಕಲಿಸಿ ನಾವು ತೀರ್ಪನ್ನ ಇಲ್ಲಿ ತಯಾರು ಮಾಡಿದ್ದೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಸ್ತ್ರಕುಟಿಕೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಹಾಗೆ ಇಂದು ಈ ಸ್ಪರ್ಧೆಯ ತೀರ್ಪು ಹೇಳುವ ಭಾಗ್ಯ ನನ್ನದಾಗಿದೆ. ಹಾಗೆ ನಾವು ತೀರ್ಮಾನಿಸಿದ್ದು, ಇಲ್ಲಿ ನೋಡಿದ್ದು ತುಂಬಾ ಇದೆ. ಹಾಗೆ ತೀರ್ಮಾನದ 4 ತೀರ್ಪುಗಾರರದ್ದು ಸಂಖ್ಯೆ ಇಲ್ಲಿದೆ. ಆದ್ರೆ ಇದ್ರ ಹಿಂದಿನ ಶ್ರಮ ಮಾತ್ರ ಮನೆಯವರದ್ದು. ಅದು ಹೇಗಿರ್ಬೋದು, ಈ ಟೈಮಲ್ಲಿ ಹೇಗೆ ತಯಾರು ಮಾಡಿರ್ಬೋದು, ಅದು ಅದ್ರ ಕಷ್ಟ ಅವ್ರಿಗೆ ಗೊತ್ತು. ಅದನ್ನು ಇಲ್ಲಿ ಕಳಿಸುವ ಜವಾಬ್ದಾರಿ ಅವ್ರು ಹೊತ್ತುಕೊಂಡು, ನೀವು ಅದ್ರ 100 ಪಟ್ಟು ಜವಾಬ್ದಾರಿ ತಕೊಂಡು ಇಲ್ಲಿ ಒಂದು ಇಂಥ ಕಾರ್ಯಕ್ರಮ ಮಾಡುದೇ ಅದು ವಿಶೇಷ. ಹಾಗೆ ಇಂದಿನ ತೀರ್ಪನ್ನು ಅನಾವರಣ ಮಾಡುವ ಜವಾಬ್ದಾರಿ ಹೊತ್ತು ಅದನ್ನ ನಿಮ್ಮ ಮುಂದೆ ಇಡುತ್ತಿದ್ದೇನೆ. 3ನೇ ಬಹುಮಾನ ಸಂಖ್ಯೆ 92.
92 ಮೂರನೇ ಬಹುಮಾನದ ಮಗು 92 ಕ್ರಮ ಸಂಖ್ಯೆ 92 ಶ್ರೀಯಾ ಸನತ್ ಬೀರಿ ಮಂಗಳೂರು 1 ವರ್ಷದ ಮಗು. ನಿಮ್ಮ ಎದುರು ಶ್ರೀಯಾ ಸನತ್ ಈ ಮಗುವಿನ ಮುದ್ದಾದ ಛಾಯಾಚಿತ್ರ ಇದೆ. ಹಾಗೆ 2ನೇ ಬಹುಮಾನದ ಕ್ರಮ ಸಂಖ್ಯೆ 30 2ನೇ ಬಹುಮಾನದ ಸಂಖ್ಯೆ 30 ಕ್ರಮ ಸಂಖ್ಯೆ 30 ಯಶಿಕಾ ಆರ್ ಶೆಟ್ಟಿ ನಿಮ್ಮ ಮುಂದೆ. ಎಕ್ಕಾರ್ ನ ಮಗು ಮುದ್ದು ಮುದ್ದಾಗಿದೆ. ಯಶಿಕಾ ಕ್ರಮ ಸಂಖ್ಯೆ 30 2ನೇ ಬಹುಮಾನದ ಮಗು. ಹಾಗೆ ಮೊದಲನೇ ಬಹುಮಾನ ಮುದ್ದು ಕೃಷ್ಣ ನಿಮ್ಮ ಮುಂದೆ. ಕ್ರಮ ಸಂಖ್ಯೆ 55 ಕ್ರಮ ಸಂಖ್ಯೆ 55 ಮುದ್ದು ಕೃಷ್ಣ. ಇವತ್ತಿನ ಈ ಪುಟಾಣಿ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಪಡೆದು ಅದರ ಛಾಯಾಚಿತ್ರ ನಿಮ್ಮ ಮುಂದೆ ಇದೆ. ಮೊದಲನೇ ಬಹುಮಾನ ಮುದ್ದು ಕೃಷ್ಣದ ಬಹುಮಾನ ವಿಜೇತೆ ಮಗು. ವಿಜೇತರಾದ ಎಲ್ಲ ಪುಟಾಣಿಗಳಿಗೆ ನಮ್ಮ ಹಾರ್ದಿಕ ಅಭಿನಂದನೆಗಳು. ಒಂದರ್ಥದಲ್ಲಿ ಎಲ್ಲಾ ಮಕ್ಕಳು ವಿಜೇತರೆ, ಆದ್ರೆ ನಾವು ಅದರಲ್ಲಿ ಬಂದಂತಹ ಛಾಯಾಚಿತ್ರಗಳನ್ನ ಆಯ್ದುಕೊಂಡು 3 ಮಕ್ಕಳನ್ನ ಆಯ್ದುಕೊಂಡಿದ್ದೀರಿ. ನನಗೆ ಆಗಲೇ ನಾನು ಹೇಳಿದಾಗೆ ಬಹಳ ವಿಶೇಷ ಅನಿಸಿದ್ದು, ತಾವು ಯಾವೆಲ್ಲ ಏನ್ ಹೇಳ್ತಾರೆ ಕ್ರೈಟೀರಿಯಾ ಅಂತ ಹೇಳ್ತಾರೆ ನೋಡಿ, ಅವುಗಳನ್ನ ಇಟ್ಟುಕೊಂಡು ಅದನ್ನ ಸೆಲೆಕ್ಟ್ ಮಾಡಿದ್ದೀರಿ ಅನ್ನೋದೇ ದೊಡ್ಡ ವಿಶೇಷ. ಯಾಕೆಂತ ಹೇಳಿದ್ರೆ ಅದು ಬಹಳ ಕಷ್ಟಕರವಾದದ್ದು. ನಮ್ಗೆ ಆಗದಿಂದ ಆ ಮಕ್ಕಳ ಹೆಸರನ್ನ ಹೇಳ್ತಾ ಹೋಗುವಾಗ ನನಗನಿಸಿದ್ದು, ಇದನ್ನ ಹೇಗಪ್ಪ ಇವರು ಸೆಲೆಕ್ಟ್ ಮಾಡ್ತಾರೆ, ಹೇಗಪ್ಪ ಅದನ್ನ ಇದ್ ಮಾಡ್ತಾರೆ ಅನ್ನುವಂಥದ್ದು. ಎಲ್ಲಾ ತೀರ್ಪುಗಾರರಿಗೆ ವಂದನೆ, ಎಲ್ರಿಗೂ ವಿಜೇತರೆ. ಎಲ್ಲಾ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ವಿಜೇತರೆ ಅಂತ ನಾವು ಪರಿಗಣಿಸೋಣ. ಹಾಗೆ ಈ ದಿನ ಜೆಪಿ ಅವರು ಹೇಳಿದ ಹಾಗೆ, ಜೆಪಿ ಸರ್ ಹೇಳಿದ ಹಾಗೆ, ಮಕ್ಕಳನ್ನ ತಯಾರು ಮಾಡಿದಂತಹ ಎಲ್ಲಾ ಯಶೋಧೆಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮತ್ತೊಂದು ಧನ್ಯವಾದವನ್ನ ಈ ಸಂದರ್ಭದಲ್ಲಿ ನೀಡಬೇಕು ಅಂತಾದ್ರೆ, ತಮ್ಮ ಬಿಡುವಿಲ್ಲದ ಕಾರ್ಯಚಟುವಟಿಕೆಯ ನಡುವೆ ಈ ದಿನದ ತೀರ್ಪಿಗಾಗಿ ತೀರ್ಪುಗಾರರಾಗಿ ಬಂದಂತಹ ತಾವುಗಳು, ನಮ್ಗೆ ಗೊತ್ತಿದೆ ನಿಮ್ಮೆಲ್ಲ ಕಾರ್ಯಚಟುವಟಿಕೆಗಳು ಎಷ್ಟು ಇದೆ, ಅದರ ನಡುವೆ ಸಮಯ ಹೊಂದಿಸಿಕೊಂಡು ತಾವು ಬಂದಿದ್ದೀರಿ ಅಂತಾದ್ರೆ ಕಥಾಮೃತ ಯೂಟ್ಯೂಬ್ ಚಾನೆಲ್ನ ವತಿಯಿಂದ ನಾವು ನಿಮಗೆ ಧನ್ಯವಾದವನ್ನ ಹೇಳಲೇಬೇಕು, ಅಭಿನಂದಿಸಲೇಬೇಕು. ಸುನೀತಕ್ಕ, ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇವರಿಗೆ ಚಲನಚಿತ್ರ ನಟಿ, ರಂಗನಟಿಯಾಗಿರುವಂತಹ ರೂಪಶ್ರೀ ವರ್ಕಾಡಿ ನಮ್ ಜೊತೆಗಿದ್ದಾರೆ. ಅವರು ಬಂದು ಶಾಲು ಮತ್ತು ಅಭಿನಂದನಾ ಪತ್ರವನ್ನ ನೀಡಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡ್ತಾ ಇರುವಂತಹ ರೂಪಶ್ರೀ ವರ್ಕಾಡಿ ಅಕ್ಕ, ಇವರಿಂದ ಸುನೀತಾ ಎಕ್ಕೂರು ಇವರಿಗೆ ಶಾಲು ಹೊದಿಕೆಯೊಂದಿಗೆ ಅಭಿನಂದನಾ ಪತ್ರ. ಮತ್ತೋರ್ವ ತೀರ್ಪುಗಾರರಾಗಿರುವಂತಹ ಧೀರಜ್ ನೀರುಮಾರ್ಗ ಇವರಿಗೆ ಅಶೋಕ್ ಕುಂಬ್ಳೆ ಇವರು ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಅಭಿನಂದನಾ ಪತ್ರದೊಂದಿಗೆ ಅವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಶೋಕ್ ಕುಂಬ್ಳೆ ಅವರು ಕೂಡ ರಂಗನಟರು, ಬಲೆ ತಲಿಪಾಲಿಯಲ್ಲಿ ಮಿಂಚಿದಂತಹ ಕಲಾವಿದರು. ಇನ್ನೊಬ್ರು ಜೆಪಿ ಕೋಟೆಕಾರು, ಇವರಿಗೆ ಸುಜಿತ್ ಚಿಗುರುಪಾದೆ ಇವರು ಗೌರವದ ಶಾಲನ್ನ ನೀಡಿ ಅಭಿನಂದನಾ ಪತ್ರವನ್ನ ನೀಡಿ ಗೌರವಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ.
ಧನ್ಯವಾದಗಳು JP ಆಚಾರ್ಯ ಕೋಟೆಕಾರಿ ಅವರಿಗೆ. ಮತ್ತೋರ್ವ ತೀರ್ಪುಗಾರ, ವಾಗ್ಮಿ, ವಿಚಾರ ತಜ್ಞರು ಆಗಿ ಈ ದಿನದ ಕಾರ್ಯಕ್ರಮಕ್ಕೆ ತಮ್ಮ ವಿಚಾರಧಾರೆಯೊಂದಿಗೆ ಶೋಭೆಯನ್ನ ಹೆಚ್ಚಿಸಿದಂತಹ ಆತ್ಮೀಯ ಅರುಣ್ ಉಳ್ಳಾಲ್ ಇವರಿಗೆ ಪ್ರೊಫೆಸರ್ ಪದ್ಮನಾಭ ಪೂಜಾರಿ ಇವರು ಗೌರವದ ಶಾಲನ್ನ ಹೊದಿಸಿ ಧನ್ಯವಾದವನ್ನ ಸಮರ್ಪಿಸಬೇಕು. ಅಭಿನಂದನಾ ಪತ್ರದೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ನೆನಪಾಗಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಪ್ರಿಯರೇ, ಇಷ್ಟು ಹೊತ್ತಿನವರೆಗೆ ನಮ್ಮೊಂದಿಗೆ ಇದ್ದುಕೊಂಡು ಈ ಕಾರ್ಯಕ್ರಮವನ್ನ ಅತಿ ಸೊಗಸಾಗಿ ನಡೆಸಿಕೊಟ್ಟಂತಹ ರೋಹನ್ ಅವರಿಗೆ ಮೋಹನ್ ಅವರು ಈಗ ಶಾಲು ಹೊದಿಸಿ ಗೌರವ ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾನೆ. ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಕೃಷ್ಣ ಜನ್ಮಾಷ್ಟಮಿಯ ಹಾಗೂ ಮೊಸರು ಕುಡಿಕೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ಜೀವನ ಸುಗಮಯವಾಗ್ಲಿ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಥಾಮೃತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಪ್ರೋತ್ಸಾಹಿಸಬೇಕು ಅನ್ನುವಂತ ವಿನಂತಿಯೊಂದಿಗೆ ಈ ದಿನದ ಮುದ್ದು ಕೃಷ್ಣ ಸ್ಪರ್ಧೆಯ ಈ ದಿನದ ಈ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ, ತೀರ್ಪುಗಾರರಿಗೂ ಹಾಗೂ ಎಲ್ಲ ವೀಕ್ಷಕ ಮಿತ್ರರಿಗೂ ವಂದನೆಯನ್ನು ಸಮರ್ಪಿಸುವುದರೊಂದಿಗೆ ಈ ದಿನದ ಕಾರ್ಯಕ್ರಮಕ್ಕೆ ತಿಲಾಂಜಲಿ ಹೇಳ್ತಾ ಇದ್ದೇವೆ. ಧನ್ಯವಾದಗಳು.